أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ربنا اغفر لنا وارحمنا ولوالدينا ولأساتذتنا ولمن عاننا ولجميع المؤمنين. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯೊಂದಿಗೆ ಬಂದಿರುವ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ. ಸೈಯದ್ ಮದನಿ ವಿದ್ಯಾಸಂಸ್ಥೆ ಹಲಕೋಟೆ ಇಲ್ಲಿನ ಮುಖ್ಯೋಪಾಧ್ಯಾಯರಾದಂತಹ ಜನಾಬ್ KMK ಮಂಜನಾಡಿ ಸರ್ ಅವರು ಪಡುತ್ತಿರುವಂಥ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ SSLCಯನ್ನು ಯಾವ ರೀತಿಯಲ್ಲಿ ನಾವು ಸುಲಭವಾಗಿ ತೆಗೆದುಕೊಳ್ಳಬಹುದು ಎಂಬ ದೃಷ್ಟಿಯಿಂದ ಒಂದು ಕಾರ್ಯಾಗಾರವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಾಗಾರದ ರೂವಾರಿ ಇದರ ಅಧ್ಯಕ್ಷರು ಆದಂಥ ಜನಾಬ್ ಅಲ್ಹಾಜ್ BG ಹನೀಫ್ರವರೇ, ಉಲಾಲ ದರ್ಗದ ಕೋಶಾಧಿಕಾರಿಗಳಾದಂಥ ನಾಜಿಮ್ರವರೇ, ಲೆಕ್ಕ ಪರಿಶೋಧಕರಾದಂಥ ಸಹೋದರ ಫಾರೂಕ್ರವರೇ, ನನ್ನ ಆತ್ಮೀಯ ಮಿತ್ರರು, ಇವತ್ತು ನಿಮ್ಮೊಂದಿಗೆ ವಿಜ್ಞಾನ ಪಾಠದ ಬಗ್ಗೆ ಚರ್ಚಿಸಲಿರುವ ರೋಷನ್ ಸರ್ರವರೇ, ನನ್ನ ಆತ್ಮೀಯರಾದಂಥ ಈ ಕಾಲೇಜಿನ ಪ್ರಾಂಶುಪಾಲರು ಆದಂಥ ಅಬ್ದುಲ್ ರೆಹಮಾನ್ ಸರ್ರವರೇ, ನಸೀಮಾ ಮೇಡಮ್ರವರೇ, ಪವಿತ್ರ ಮೇಡಮ್ರವರೇ, ರಮ್ಲತ್ರವರೇ, ಗೀತಾ ಶೆಟ್ಟಿಯವರೇ, ಇಮ್ತಿಯಾಜಿಯವರೇ, ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ, ಸಹೋದ್ಯೋಗಿಗಳೇ, SSLC ಎಂಬುದು ನಮ್ಮ ಜೀವನದ ಮಹತ್ವವಾದಂಥ ಘಟ್ಟಗಳಲ್ಲಿ ಒಂದಾಗಿದೆ. ಯಾರೆಲ್ಲ SSLCಯನ್ನು ಪಾಸ್ ಆಗ್ತಾರೋ ಅವರು ಇಡೀ ಅವರ ಜೀವನವನ್ನೇ ಪಾಸಾದಂಥ ಲೆಕ್ಕದಲ್ಲಿ. ಯಾಕಂತೇಳಿದರೆ ಇವತ್ತು ನಮಗೆ SSLC ಎಂಬುದು ಕೆಳಮಟ್ಟದ ಒಂದು ಹಂತವಾಗಿರ್ತದೆ. ಆದರೆ ನೀವು SSLC ಪಾಸಾದ ನಂತರ ಡಿಗ್ರಿ ಮಾಡ್ತೀರೋ, ಡಾಕ್ಟರ್ ಮಾಡ್ತೀರೋ, ಇಂಜಿನಿಯರ್ ಮಾಡ್ತೀರೋ, PG ಮಾಡ್ತೀರೋ, ಏನು ಮಾಡೋದಿದ್ದರೂ ಅಲ್ಲಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕಿದೆ. ಆ ಅಪ್ಲಿಕೇಶನ್ ಫಿಲ್ ಮಾಡುವಂಥ ಸಮಯದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಅಡ್ರೆಸ್ಸು, ತಂದೆ ಹೆಸರು, ತಾಯಿ ಹೆಸರು ಬರೀಲಿಕ್ಕಿದೆ. ಅದು ಬರೆಯುವಾಗ ಕೆಳಗೆ ಒಂದು ಚಿಕ್ಕ ಅಕ್ಷರದಲ್ಲಿ ಬರೆದಿರ್ತಾರೆ. ಏನಂತ ಹೇಳಿದರೆ SSLC ಅಂಕಪಟ್ಟಿಯಲ್ಲಿ ಇರುವಂತೆ ಅಂತ. ಏನು ಬರೆಯೋದು? ನೀವು ಹೋಗುದು PG ಮಾಡಲಿಕ್ಕೆ. PG ಅಂದರೆ ಡಿಗ್ರಿಯಾಗಿ ಪುನಃ ಅದರ ಮುಂದಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗೋದು, ಅಥವಾ DC ಕಲೀಲಿಕ್ಕೆ ಹೋಗೋದು, IAS KS ಕರೀಲಿಕ್ಕೆ ಹೋಗೋದು. ಅಲ್ಲಿ IAS ಕರೀಲಿಕ್ಕೆ ಹೋದಾಗಲೂ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಂಥ ಸಮಯದಲ್ಲಿ ಅಲ್ಲಿ ಕೇಳುವುದು ಕೆಂಪು ಶಾಯಿಯಲ್ಲಿ ಬರೆದಿರ್ತಾರೆ, ಅಥವಾ ಒಂದು ಸ್ಟಾರ್ ಮಾಡಿರ್ತಾರೆ. ಸ್ಟಾರ್ನಲ್ಲಿ ಕೆಳಗೆ ಬರೆದಿರುವುದನ್ನು ಈ ಎಲ್ಲ ಮಾಹಿತಿಗಳು SSLC ಅಂಕಪಟ್ಟಿಯಲ್ಲಿರುವ ಹಾಗೆ ಅಂತ. ಈಗ ನಾವು ಸ್ವಲ್ಪ ಬುದ್ಧಿ ಖರ್ಚು ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಹಾಗಾದರೆ SSLC ಪರೀಕ್ಷೆ ಎಂಬುದು ಎಷ್ಟು ಮಹತ್ವಪೂರ್ಣವಾದದ್ದು ಬೇರೆಲ್ಲ ಪರೀಕ್ಷೆಗಳಿಗಿಂತಲೂ ಅಂತೇಳಿ. ಈ ಪರೀಕ್ಷೆಯನ್ನು ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಮಾಡ್ತಾರೆ. ಇವತ್ತು ಹಜರತ್ ಸೈಯದ್ ಮದನಿ ಇಂಗ್ಲೀಷ್ ಮೀಡಿಯಂ ಶಾಲೆ, ಸೈಯದ್ ಮದನಿ ಇಂಗ್ಲೀಷ್ ಮೀಡಿಯಂ ಶಾಲೆ ಕಲ್ಲಾಪು, ಸೈಯದ್ ಮದನಿ ಇಂಗ್ಲೀಷ್ ಮೀಡಿಯಂ ಶಾಲೆ ಹಳೇಕಳ, ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಕೋಟೆಪುರ, ಸೈಯದ್ ಮದನಿ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಹಳೆಕೋಟೆ, ಅದೇ ರೀತಿಯಲ್ಲಿ ಹಜರತ್ ಹೆಣ್ಣು ಮಕ್ಕಳ ಶಾಲೆ, ಹೀಗೆ ನಾವು 6 ಹೈಸ್ಕೂಲ್ನವರಿದ್ದೀವಿ. ಇದು ಬೇರೆ ಯಾವ ಮಕ್ಕಳು ಅಲ್ಲ, ರೋಷನ್ ಸರ್. ಇದು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಒಂದೇ ಮ್ಯಾನೇಜ್ಮೆಂಟ್ನಲ್ಲಿ ನಡೆಯುವಂಥ ಇಷ್ಟು ವಿದ್ಯಾರ್ಥಿಗಳು ನಾವಿದ್ದೀವಿ.
ಇದನ್ನು ನಮ್ಮ ಅಧ್ಯಕ್ಷರು ಈಗ ಅಲ್ಲ, ಬಹುಶಃ ನನ್ನ ನೆನಪು, ಬಹುಶಃ ಅವರಿಗೂ ನೆನಪಿದ್ರೆ ಇದು ಅವರು ಆಗಸ್ಟ್ನಲ್ಲಿ ಪ್ಲ್ಯಾನ್ ಮಾಡಿದ್ದರು. ಆಗಸ್ಟ್ನಲ್ಲಿ ಪ್ಲ್ಯಾನ್ ಮಾಡಿ ಅವ್ರು ಹೇಳಿದ್ದರು, ಒಂದು ಹೀಗೆ ನಾವು ಮಾಡಬೇಕು, ಡಲ್ಲರ್ಸ್ ಇರುವಂಥ ಮಕ್ಕಳಿಗೆ ಅವರ ಪೇರೆಂಟನ್ನು ಕರೆದು ನಾವು ಮಾಡಬೇಕು ಅಂತ. ಅದರ ನಂತರ ಅವರ ಕೆಲಸದ ಒತ್ತಡದಿಂದಾಗಿ ಇದು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ಹಿಂದೆ ಎಲ್ಲ ನಾವು ಮದ್ರಸದ ಉಸ್ತಾದುಗಳನ್ನು ಕರೆದು ಮಾಡ್ತಾ ಇದ್ದೀವಿ. ನಾನು ಅಧ್ಯಕ್ಷರಲ್ಲಿ ಅದನ್ನು ಮಾತನಾಡಿದೆ. ಆಗ ಅಧ್ಯಕ್ಷರು ಹೇಳಿದರು, ಈ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ದರ್ಸಿನ ಪರೀಕ್ಷೆ ಮತ್ತು ಶಾಲೆ ಪರೀಕ್ಷೆ ಒಂದೇ ರೀತಿಯ ಪರೀಕ್ಷೆ ಒಂದೇ ಸಮಯದಲ್ಲಿ ಬಂದು ದರ್ಸಿಗೆ ನಮ್ಮ SSLC ಪರೀಕ್ಷೆ ಆಗುವಾಗ ರಜೆ ಸಿಗ್ತದೆ. ಆಗಿರುವಾಗ ನಮಗೆ ಅವರ ಸಹಕಾರ ಅಷ್ಟು ಬೇಕಾಗಿರುವುದಿಲ್ಲ. ಯಾಕಂದರೆ ರಂಜಾನ್ ರಜೆ, ಪರೀಕ್ಷೆ ಸ್ಟಾರ್ಟ್ ಆಗುವುದೇ ರಂಜಾನ್ನಲ್ಲಿ. ಅದಕ್ಕಿಂತ ಪರೀಕ್ಷೆ ಸ್ಟಾರ್ಟ್ ಆಗುವುದೇ ರಂಜಾನ್ನಲ್ಲಿದ್ದ ಕಾರಣ ಆ ವ್ಯವಸ್ಥೆ ಆಗಲಿಲ್ಲ. ಆದರೂ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಟೀಚರ್ಸ್ನವರು ಪ್ರತಿ ದಿವಸ ಬೆಳಗ್ಗೆ 7:30 ಗಂಟೆಯಿಂದ ಸಾಯಂಕಾಲ 7:30 ಗಂಟೆಯವರೆಗೆ, 8 ಗಂಟೆಯವರೆಗೆ, 10 ಗಂಟೆಯವರೆಗೂ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಅಂಡರ್ನಲ್ಲಿ ಬರುವಂಥ ವಿದ್ಯಾಸಂಸ್ಥೆಗಳಲ್ಲಿ ಮಕ್ಕಳಿಗೆ SSLCಯ ಬಗ್ಗೆ ಮಾಹಿತಿಯನ್ನು ಕೊಡೋದು, ಪಾಠಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಒಂದು ಚೇಂಜಸ್ ಇರಲಿ, ಇದು ಸ್ವಲ್ಪ ಚೇಂಜಸ್ ಆಗಬೇಕು. ಆ ಚೇಂಜಸ್ ಆಗುವಂಥ ಸಮಯದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಉತ್ತಮವಾದಂಥ ಸಂಪನ್ಮೂಲ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಮಾಡಬೇಕು ಅಂತ ನಾವು ಮಾತಾಡುವಂಥ ಸಮಯದಲ್ಲಿ ಹೇಳ್ತೇವೆ. ಇದು ಕೊನೆಯ ಹಂತದಲ್ಲಿ ಆಯಿತು ಅಂತ. ಆದರೂ ಇವತ್ತು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನಮಗೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ತಾರೆ. ಸ್ವಲ್ಪ ಸಮಯದಲ್ಲಿ ನಮಗೆ ಪಾನೀಯಗಳು ಬರ್ತದೆ. ಇದೆಲ್ಲವನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಈ ಸಮಯ ಅಂತ ಹೇಳಿದರೆ ನಮಗೆ ಒಂದು ನಿಮಿಷ ಅಂತ ಹೇಳಿದರೆ, ಇವತ್ತು ರೋಷನ್ ಸರ್ ಮತ್ತೆ ಪಾಠ ಮತ್ತೆ ನಿಮಗೆ ಅವರು ಸೈನ್ಸ್ ಬಗ್ಗೆ ಮಾತಾಡೋದು ಹೇಳ್ತಾರೆ. ಒಂದು ನಿಮಿಷ ಅಂತ ಹೇಳಿದರೆ ಅದು 1 ಗಂಟೆಗಿಂತಲೂ ಜಾಸ್ತಿಯಾಗಿ ಇವತ್ತು ಪ್ರತಿ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೆ ಅದನ್ನು ಅವರು ಗಣನೆಗೆ ತೆಗೊಳ್ತಾರೆ. ಯಾಕಂದರೆ SSLC ಅಂತೇಳಿ ನಾವು ಅಷ್ಟು ಸೀರಿಯಸ್ ಆಗಿ ಮಕ್ಕಳನ್ನು ರೆಡಿ ಮಾಡುವಂಥದ್ದು. ಇಲ್ಲಿ ಎಲ್ಲ ಸಂದರ್ಭದಲ್ಲಿಯೂ ನಾವು ಎಲ್ಲ ಕಡೆಗಳಲ್ಲಿ ಹೇಳುವಂಥದ್ದು, ವಿಶೇಷವಾಗಿ SSLCಯನ್ನು ನಾವು ಯಾವುದೇ ರೀತಿಯಲ್ಲೂ ಕಷ್ಟಪಟ್ಟು ಕಲಿಯಬಾರದು. ಯಾರು SSLCಯನ್ನು ಕಷ್ಟಪಟ್ಟು ಕಲಿತಾರೋ ಅವರು ಪಾಸಾಗುವುದಿಲ್ಲ. SSLCಯ ಪ್ರತಿ ವಿಷಯಗಳನ್ನು ಯಾರು ಇಷ್ಟಪಟ್ಟು ಕಲಿತಾರೋ, ಇಷ್ಟಪಟ್ಟು ಕಲಿಬೇಕು. ವಿಜ್ಞಾನ, ಸಮಾಜ, ಇಂಗ್ಲೀಷ್ ಎಲ್ಲವೂ ಇದು ನನಗೆ ಬೇಕು, ಇದು ಇಷ್ಟ, ಈ ಪಾಠ ನನಗೆ ಇಷ್ಟ ಅಂತೇಳಿ ಯಾರು ಕಲಿತಾರೋ ಅವರು ರ್ಯಾಂಕ್ ಬರ್ತಾರೆ, ಅವರು ಕಲಿತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಪ್ರಚೋದನಕಾರಿಯಾದಂಥ 2 ಸಂಪನ್ಮೂಲ ವ್ಯಕ್ತಿಗಳನ್ನು ಅಧ್ಯಕ್ಷರ ಅಪೇಕ್ಷೆಯಂತೆ ನಾವು ಮಾಡಿದ್ದೇವೆ. 2 ಖಾಲಿ ನಮ್ಮ ಉಳ್ಳಾಳಕ್ಕೆ, ದಕ್ಷಿಣ ಕನ್ನಡಕ್ಕೆ ಅಲ್ಲ, ಇಡೀ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಅವರು ಇವತ್ತು ನಮಗೆ ಬಂದಿದ್ದಾರೆ. ಈ ವ್ಯವಸ್ಥೆಯನ್ನು ಇವತ್ತು ನಮಗೆ ಇಲ್ಲಿ ಮಾಡಿಕೊಟ್ಟದ್ದು, ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಈಗಾಗಲೇ ನಮ್ಮ ತರಗತಿ ನಡೆದು 3/4 ಗಂಟೆ ಆಗಬೇಕಿತ್ತು. 9:30 ಗಂಟೆಗೆ ನಾವು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೇವೆ. ಆದ್ದರಿಂದ ಇವತ್ತಿನ ನಮ್ಮ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ಅಂದರೆ ಅವರ ಕಾಳಜಿ, ನಮ್ಮ ವಿದ್ಯಾರ್ಥಿಗಳು SSLCಯಲ್ಲಿ ಎಲ್ಲರೂ ಪಾಸಾಗಬೇಕು ಎಂಬಂಥ ದೃಷ್ಟಿಯಿಂದ ಏನಾದರೂ ಒಂದು ಬದಲಾವಣೆಯಾಗಿ ಅದರಿಂದ ಯಾರಾದರೂ ಒಬ್ಬರು ಆದರೂ ಪಾಸಾದರೆ ಅದು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿಗೆ ಕ್ರೆಡಿಟ್ ಆಗಿರುತ್ತೆ. ಆದ್ದರಿಂದ ಅದನ್ನು ನಾವು ಮಾಡಬೇಕು ಎಂಬಂಥ ಉದ್ದೇಶದಿಂದ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ, ಬಹುಶಃ ಅವರು ಇವತ್ತು ಬಹಳಷ್ಟು ಕೆಲಸದ ಒತ್ತಡದಲ್ಲಿದ್ದಾರೆ. ಈ ಒತ್ತಡದ ಮಧ್ಯೆಯೂ ಇಷ್ಟು ಸುಂದರವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಜಿ BG ಹನೀಫ್ರವರು. ಅವರಿಗೆ ಅಲ್ಲಾಹನು ದೀರ್ಘಾಯುಷ್ಯ, ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಕೋಶಾಧಿಕಾರಿಗಳು, ನಮ್ಮ ಸೈಯದ್ ಮದನಿ ದರ್ಗಾದ ಮತ್ತು ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಕೋಶಾಧಿಕಾರಿಗಳು ನನ್ನ ಆತ್ಮೀಯ ಮಿತ್ರ ನಾಜಿಮ್ರವರಿದ್ದಾರೆ. ಈ ಎಲ್ಲ ವ್ಯವಸ್ಥೆಗಳಿಗೆ ರೂವಾರಿ ಅವರು ಸಹ ಒಬ್ಬರು, ಅವರನ್ನು ಸಹ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆಯೇ ನನ್ನ ಆತ್ಮೀಯ ಮಿತ್ರ, ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿಯೂ ಬಹುಶಃ ನಾವು ಪರಸ್ಪರ ಶೈಕ್ಷಣಿಕವಾದಂಥ ಚಟುವಟಿಕೆಗಳಲ್ಲಿ ಹಲವು ಸಂದರ್ಭದಲ್ಲಿ ಚರ್ಚಿಸುವಂಥ ವ್ಯಕ್ತಿ ಫಾರೂಕ್ ರವರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಸೈಯದ್ ಮದನಿ ದರ್ಗಾದ ಲೆಕ್ಕ ಪರಿಶೋಧಕರು, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ ಸರ್. ಅದೇ ರೀತಿಯಲ್ಲಿ ರೋಷನ್ ಸರ್ ಅವರು ಬಡಂಕಾಪು ಶಾಲೆಯ ಅಧ್ಯಾಪಕರು, ವಿಜ್ಞಾನ ಅಧ್ಯಾಪಕರು. ಯಾಕಂದರೆ ಈಗ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಬ್ಯುಸಿ, ಯಾರು ಕೇಳಿದರೂ ಇಲ್ಲ. ಆದರೆ ನಮಗೊಂದು ಹೊಸ ಪರಿಚಯ ಆಗಬೇಕು, ನಮ್ಮ ಊರಿಗೆ ಉಳ್ಳಾಳಕ್ಕೆ ಅವರನ್ನು ಕರಿಬೇಕು ಅಂದರೆ ಕೆಲವು ಮಕ್ಕಳೆಲ್ಲ ಈಗಾಗಲೇ ಹೋಗಿ ಕೈ ಕೊಡ್ತಾ ಇದ್ದಾರೆ, ಪರಿಚಯ ಇದ್ದವರು ಇದ್ದಾರೆ, ಬಹುಶಃ ವಿದ್ಯಾರ್ಥಿಗಳು ಇರ್ಬೋದು. ಅದು ಕೇಳಿಕೊಂಡಾಗೆ ಅವರು ಅದನ್ನು ಸಂತೋಷವಾಗಿ ಒಪ್ಪಿಕೊಂಡು ಖಂಡಿತ ನಾನು ಬರ್ತೇನೆ ಸರ್ ಈ ಕಾರ್ಯಕ್ರಮಕ್ಕೆಂದು ಒಪ್ಪಿದ್ದಾರೆ ರೋಷನ್ ಸರ್ ಅವರು. ವಿಜ್ಞಾನ ಪಾಠದ ಬಗ್ಗೆ ರಾಜ್ಯದಾದ್ಯಂತ
ನಮ್ಮಂಥ ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಮೋಟಿವೇಶನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ ಸರ್. ಅದೇ ರೀತಿಯಲ್ಲಿ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಅಬ್ದುಲ್ ರೆಹಮಾನ್ ಸರ್ ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಈ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲೆಯಾದಂಥ ಶ್ರೀಮತಿ ಪವಿತ್ರ ಮೇಡಮ್ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಟಿಪ್ಪು ಸುಲ್ತಾನ್ ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ಶ್ರೀಮತಿ ಗೀತಾ ಶೆಟ್ಟಿ ಅವರಿದ್ದಾರೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಹಜರತ್ ಶಾಲೆಯ ಮುಖ್ಯ ಉಪಾಧ್ಯಾಯ ಇಮ್ತಿಯಾಜ್ ಅವರಿದ್ದಾರೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ನಸೀಮಾ ಮೇಡಮ್ ರವರಿದ್ದಾರೆ, ಕಲ್ಲಾಪು ಶಾಲೆಯ ಮುಖ್ಯ ಉಪಾಧ್ಯಾಯಿನಿಯವರು, ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ರಮ್ಲಾ ಮೇಡಮ್ ರವರಿದ್ದಾರೆ, ಹಳೇಕಲ ಶಾಲೆಯ ಮುಖ್ಯ ಉಪಾಧ್ಯಾಯಿನಿಯವರು, ಅವರನ್ನು ಸ್ವಾಗತಿಸ್ತೇನೆ. ಯಾಕೆಂದರೆ ಭಾಳ ಸ್ಪೀಡ್ ಹೋಗುದು, ಯಾಕೆಂದರೆ ಈ ಎಲ್ಲ ಸಮಯವು ಅವರಿಗೆ ನಾವು ಮೀಸಲಿಡುವ ಕಾರಣ. ಅದೇ ರೀತಿಯಲ್ಲಿ ರಸೂಲ್ ಸರ್ ಅವರು ಇದರ ಎಲ್ಲದರ ರೂವಾರಿ ಇಷ್ಟು ಸುಂದರವಾದಂಥ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದವರು ರಸೂಲ್ ರವರು, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಈ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳು ನಿಮ್ಮನ್ನು ಸಹ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ನಿಮ್ಮನ್ನು ಎಲ್ಲಿ ಕರೆದುಕೊಂಡು ಹೋದಾಗ ನಮ್ಮ ಮಕ್ಕಳಿಗೆ ಸ್ವಲ್ಪ ಉತ್ತಮವಾದಂಥ ಆಹಾರ ಅವರ ಮೆದುಳಿಗೆ ಸಿಗ್ಬೋದು ಅಂತೇಳಿ ಕಾತರದಿಂದ ಇರುವಂಥ ಸೈನ್ಸ್ ಮತ್ತು ಮ್ಯಾಥ್ಸಿನ ಟೀಚರ್ಸ್ನವರು ನಿಮ್ಮೊಟ್ಟಿಗಿದ್ದಾರೆ. ಎಲ್ಲಿ ವಿದ್ಯಾರ್ಥಿಗಳನ್ನು ಇದ್ರೂ ಆಗ್ಬೋದು, ಕರೆದುಕೊಂಡು ಹೋಗಿ ಅಲ್ಲಿ ಏನು ಸ್ವಲ್ಪ ಸಿಗುತ್ತೆ ಅದು ನಮ್ಮ ವಿದ್ಯಾರ್ಥಿಗಳ ಮೆದುಳಿಗೆ ಆಗಲಿ ಅಂತೇಳಿ ಕಾತರದಿಂದ ಇರುವಂಥ ಎಲ್ಲ ಅಧ್ಯಾಪಕ ಬಳಗವನ್ನು ಸಹ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ಗಣಿತದವರು ಬರ್ತಾರೆ, ಯಾಕೂಬ್ ಕೊಯ್ಯೂರು ಅಂತೇಳಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಅಧ್ಯಾಪಕರು BO ಬರ್ತಾ ಇದ್ದಾರೆ. ಅವರೆಲ್ಲರನ್ನ ಪರೋಕ್ಷವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನು ಯೋಜಿಸಿಕೊಟ್ಟು ಇದೊಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತಹ KMK ಮಂಜನಾಡಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸೈಯದ್ ಮದನಿ ದರ್ಗಾ ಇದರ ಲೆಕ್ಕ ಪರಿಶೋಧಕರಾದಂತಹ ಜನಾಬ್ ಫಾರೂಕ್ ಸರ್ ಅವರು. ಈಗ ನಿಮ್ಮಲ್ಲಿ ಒಂದು ಮಾತು ಹೇಳಿದರು KMK ಸರ್ ಅವರು, ನೀವು ಕಲಿಯುವುದು ಯಾವಾಗಲೂ ಇಷ್ಟಪಟ್ಟು ಕಲಿಯಬೇಕು, ಕಷ್ಟಪಟ್ಟು ಅಲ್ಲ ಅಂತ. ಅದಕ್ಕೆ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದೇನೆ. ನೀವು ಇಲ್ಲಿ ಹೆಚ್ಚಿನವರು ಎಲ್ಲರೂ ಮುಸ್ಲಿಂ ವಿದ್ಯಾರ್ಥಿಗಳಿದ್ದೀರಿ, ನಾನ್ ಮುಸ್ಲಿಂ ಕೂಡ ಇದ್ದೀರಿ. ನಿಮ್ಮಲ್ಲಿ ಈ ಇಷ್ಟ ಬರಲಿಕ್ಕೆ ಒಂದೇ ಒಂದು ನೀವು ಮಾಡಬೇಕಾಗಿರೋದು, ಬೆಳಿಗ್ಗೆ ಬೇಗ ಏಳುವ ಒಂದು ಹ್ಯಾಬಿಟನ್ನು ಇವತ್ತಿನಿಂದಲೇ ನೀವು ಅದು ಮಾಡಿ. ಅದು ಆ ಪ್ರಯತ್ನ ಮಾಡಿದ ಕೂಡಲೇ ನಿಮಗೆ ನೀವು ಕಲಿಯುವುದು ಯಾವಾಗಲೂ ಬೆಳಿಗ್ಗೆ ಕಲಿಯುವಾಗ ನಿಮ್ಮ ಗ್ರಾಸಿಂಗ್ ಪವರ್ ಜಾಸ್ತಿ ಇರ್ತದೆ. ಆದ್ದರಿಂದ ಬೆಳಿಗ್ಗೆ ನಿಮ್ಮ ಈ ಕಲಿಯುವ ಟೈಮ್ಗೆ ಜಾಸ್ತಿ ಯುಟಿಲೈಸ್ ಮಾಡುವುದರಿಂದ ನಿಮಗೆ ಕಲೀಲಿಕ್ಕೆ ತುಂಬ ಈಸಿ ಆಗ್ತದೆ. ಆದ್ದರಿಂದ ಈಗ KMK ಸರ್ ಹೇಳಿದ ಹಾಗೆ ನೀವು ನಿಮ್ಮ ಕಲಿಕೆಯನ್ನು ಇಷ್ಟಪಟ್ಟು ಕಲಿಯಲಿಕ್ಕೆ ಆಗ್ತದೆ, ಕಷ್ಟಪಡುವ ಅಗತ್ಯ ಬರುವುದಿಲ್ಲ. ಇಷ್ಟು ಮಾತ್ರ ಹೇಳಿ ನಾನು ಸೃಷ್ಟಿಕರ್ತನಾದ ಅಲ್ಲಾಹನ ತಿರುನಾಮ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂಬ ತಿರುನಾಮದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತೇನೆ ಅಂತ ಘೋಷಿಸಿ ಅವಕಾಶಕ್ಕಾಗಿ ವಂದಿಸ್ತಾ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಇಂದಿನ ಈ ಕಾರ್ಯಕ್ರಮದ ಉಸ್ತುವಾರಿಯು ಇಷ್ಟೊಂದು ಅಚ್ಚುಕಟ್ಟಿನ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ಎಲ್ಲ ರೀತಿಯ ಯೋಜನೆಯನ್ನು ರೂಪಿಸಿರುವಂಥದ್ದು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಕೂಡ ವಹಿಸಿರುವಂತಹ ಸೈಯದ್ ಮದನಿ ದರ್ಗಾ ಹಾಗೂ ಚಾರಿಟೇಬಲ್ ಟ್ರಸ್ಟ್ನ ಘನವೆತ್ತ ಅಧ್ಯಕ್ಷರಾದಂತಹ ಜನಾಬ್ ಹನೀಫ್ ಹಾಜಿ ಸರ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ್. ಸಹೋದರರಿಗೂ ನಮಸ್ಕಾರ. ಒಂದು ಹಳ್ಳಿ ಕಡೆ ಹೋದರೆ ಒಂದು ಶಾಲೆಯಲ್ಲಿ ಕೂಡ ಪೂರ್ಣವಾಗಿ ಇಷ್ಟು ವಿದ್ಯಾರ್ಥಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಹಮ್ದುಲಿಲ್ಲಾ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಅಧೀನದಲ್ಲಿ ಇಷ್ಟೊಂದು ವಿದ್ಯಾರ್ಥಿ ಇರುವುದು ತುಂಬ ಸಂತೋಷದ ವಿಷಯ. ಹೆಚ್ಚೇನು ಮಾತಾಡದೆ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇದು SLC ಪರೀಕ್ಷೆ. SLC ಪರೀಕ್ಷೆ ಎಂದರೆ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಎಂದೇ ಹೇಳಬಹುದು. ಇಷ್ಟರವರೆಗೆ ನೀವು LKGನಿಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೆ ತನ್ನ ತಾಯಿಯ ಮುದ್ದು ಮಕ್ಕಳಾಗಿ ಆಟ ಆಡುತ್ತಾ ಇದ್ದರೆ, ಇನ್ನು ಹಾಗೆಲ್ಲ
ನೀವು ನಿಮ್ಮ ಜೀವನದ ಲೈಫನ್ನು ನಾನು ಯಾವ ರೀತಿಯಲ್ಲಿ ಹೋಗಬೇಕು, ಏನನ್ನು ಆಯ್ಕೆ ಮಾಡಬೇಕು ಎಲ್ಲೋ ಇರುವುದು ಈ SLCಯ ಪರೀಕ್ಷೆಯಲ್ಲಿ. ತಮ್ಮ ಅಂಕವು ಇದನ್ನೆಲ್ಲವನ್ನು ತೀರ್ಮಾನ ಮಾಡ್ತದೆ. ನಿಮ್ಗೆ ಗೊತ್ತಿರಬಹುದು, ನಿಮ್ಮ ತಾಯಿ ತಂದೆಯರು ಅಥವಾ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ನೆರೆಕರೆಯವರು ಅಥವಾ ನಮ್ಮ ಶಾಲೆಯ ಕಾಲೇಜುಗಳಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಡಾಕ್ಟರ್ ಆಗಲಿಲ್ಲ, ಎಲ್ಲರೂ ಇಂಜಿನಿಯರ್ಗಳಾಗಲಿಲ್ಲ, ಎಲ್ಲರೂ ಅಡ್ವೊಕೇಟ್ ಆಗಲಿಲ್ಲ. ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ಒಂದು ಅಭ್ಯಾಸವಿದೆ, ನನ್ನ ಗೆಳೆಯನು ನನ್ನ ಗೆಳತಿಯು ಏನು ಮಾಡ್ತಾಳೆ ಅದರೊಟ್ಟಿಗೆ ನಾನು ಹೋಗೋದಂತ ಹೇಳಿ. ಅವಳು ಯಾವ ಶಾಲೆಗೆ ಹೋಗ್ತಾಳೆ ಅದೇ ಶಾಲೆಗೆ ನಾನು ಹೋಗ್ತೇನೆ, ಅವನು ಯಾವ ಕಾಲೇಜಿಗೆ ಹೋಗ್ತಾನೆ ನಾನು ಅದೇ ಕಾಲೇಜಿಗೆ ಹೋಗ್ತಾನೆ. ಅದೆಲ್ಲ ಇನ್ನೂ ತೀರ್ಮಾನ ಮಾಡೋದು, ಅದು ಇಷ್ಟರವರೆಗೆ ಮುಗಿಯಿತು. ಇನ್ನೂ ತೀರ್ಮಾನ ಮಾಡೋದು ನನ್ನ ತಂದೆ ತಾಯಿಯಂದಿರು, ನನ್ನ ಪೋಷಕರು, ನಮ್ಮ ಗುರು ಹಿರಿಯರು ನನ್ನ ಭವಿಷ್ಯದ ಬಗ್ಗೆ ಏನು ಮಾಡಬೇಕು, ಯಾವ ಸಬ್ಜೆಕ್ಟ್ ತೆಗಿಬೇಕು, ನಾನು PCMB ತೆಗಿಬೇಕಾ, PCMC ತೆಗಿಬೇಕಾ, ಕಾಮರ್ಸ್ ತೆಗಿಬೇಕಾ, ನಾವೊಬ್ಬ CN ಆಗಬೇಕೆಂಬ ಯಾವ ಕುತೂಹಲ ತನ್ನ ತಾಯಿ ತಂದೆಯರಿಗಿದೆ, ಶಿಕ್ಷಕರಿಗಿದೆ, ಅದನ್ನು ನೋಡಿ ಅದಕ್ಕೆ ಬೇಕಾದ ಶಾಲಾ ಕಾಲೇಜುಗಳನ್ನು ಸೇರ್ಪಡಬೇಕು, ಅದಾಗಿದೆ. ಅಥವಾ ನಾನು ಗೆಳೆಯರೊಂದಿಗೆ ಹೋದಾಗ ಗೆಳೆಯವನು ಅರ್ಧದಲ್ಲಿ ಬಿಟ್ಟರೆ ಅಥವಾ ಗೆಳೆಯವನು ಒಳ್ಳೆಯ ಒಂದು ಅಡ್ವೈಟ್ ಆದರೆ ನಿಮಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ SLC ಪಾಸ್ ಆದ, ಇಬ್ಬರು ತುಂಬ ಒಳ್ಳೆಯ ಗೆಳೆಯರು, ಒಬ್ಬರು SLC ಪಾಸ್ ಆದರೂ ಒಬ್ಬ SLC ಫೈಲ್ ಆದವನು ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯನೇ ಇಲ್ಲ. ಅಲ್ಲಿಗೆ ಮುಗಿಯಿತು ಅವನು ಗೆಲ್ತ. ಅವನು ಮುಂದೆ ಹೋದ, ಇವನು ಹಿಂದೆ ಬಾಕಿ ಆದ. ಆದ್ದರಿಂದ ತಾವು ನಿಮ್ಮ ಈ ಸಲ ನಮ್ಮ ಒಳ್ಳೆಯ ಒಂದು ಸಂಪನ್ಮೂಲ ವ್ಯಕ್ತಿ ತಮಗೆ ಗೊತ್ತಿರಬಹುದು, ಅವರು ನಿಮಗೆ ಯಾವ ರೀತಿ ಮಾರ್ಗದರ್ಶನವನ್ನು ನೀಡುತ್ತಾರೆ, ಆ ಮಾರ್ಗದರ್ಶನವನ್ನು ಇನ್ನು ಉಳಿದ ದಿನಗಳಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡು ಮುಂದೆ ಹೋದರೆ ಮಾತ್ರ ನಿಮ್ಮ ಜೀವನವು ಸಾರ್ಥಕವಾಗಬಹುದು. ಆದ್ದರಿಂದ ನಾನು ಹೆಚ್ಚು ಮಾತಾಡುವುದಿಲ್ಲ. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳುತ್ತೇನೆ. ಪವಿತ್ರವಾದ ಇಸ್ಲಾಂ ಧರ್ಮವು ಗುರುಗಳಿಗೆ ಯಾವ ರೀತಿ ಗೌರವ ಕೊಡ್ತೇವೆ ಅಂತೇಳಿ ಇವತ್ತು ಪ್ರಾರ್ಥನೆ ಮಾಡಿ ಫಾತಿಹ ಓದಿ ಆ ಹುಡುಗ ದುಆ ಮಾಡಿರುವುದು ಮೊದಲನೇದಾಗಿ ತಂದೆ ತಾಯಿಗೆ, ಎರಡನೇದಾಗಿ ಹೇಳಿದುದು ಯಾವುದು? ವಸ್ತಾದ್ ಅಂದರೆ ಯಾರು? ಎಲ್ಲ ಗುರುಗಳು. ಮದ್ರಸದಲ್ಲಿ ಕಲಿಸುವ ಆ ಮಾತ್ರ ವಸ್ತಾದರಲ್ಲ, ನಿಮಗೆ ಧಾರ್ಮಿಕ ಶಿಕ್ಷಣ, ಲೌಕಿಕ ಶಿಕ್ಷಣವನ್ನು ಎಲ್ಲ ನೀಡುವ ಶಿಕ್ಷಕ ಕೂಡ ವಸ್ತಾದುಗಳಾಗಿದ್ದಾರೆ. ಆದ್ದರಿಂದ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಕಲಿಸಿಕೊಟ್ಟ ಎಲ್ಲ ಗುರುಗಳನ್ನು ರೆಸ್ಪೆಕ್ಟ್ ಕೊಟ್ಟು ಜೀವನದಲ್ಲಿ ಯಾವತ್ತೂ ಅವರನ್ನು ಮರೆಯದೆ ಒಳ್ಳೆಯ ರೀತಿಯಾಗಲಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯವು ಉಜ್ವಲವಾಗಲಿ ಎಂದು ಹಾರೈಸುತ್ತಾ ನನ್ನ ಎರಡು ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಬಂದಿರುವಂಥ ಅತಿಥಿ ಗಣ್ಯರಿಗೆ ವಂದನಾರ್ಪಣೆ ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ ಟಿಪ್ಪು ಸುಲ್ತಾನ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಜನಾಬ್ ಅಬ್ದುಲ್ ರಹಮಾನ್ ಸರ್ ಅವರು. ಇವತ್ತು SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಎದುರಿಸುವಂತಹ ವಿಧಾನ ಹೇಗೆ, ಸರಳವಾದ ವಿಧಾನ ಹೇಗೆ ಅನ್ನುವಂತಹ ಒಂದು ವಿಷಯದ ಮೇಲೆ ಇಲ್ಲಿ ಕಾರ್ಯಾಗಾರ ನಡೆಯಲಿದೆ. ಈ ಕಾರ್ಯಾಗಾರಕ್ಕೆ ಅಧ್ಯಕ್ಷರಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಇದರ ಗಣ ಅಧ್ಯಕ್ಷರಾಗಿರುವಂತಹ ಜನಾಬ್ BG ಹನೀಫಾಜಿ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಗಣ ಉಪಸ್ಥಿತರಿರುವಂತಹ ಸೈಯದ್ ಮದನಿ ದರ್ಗಾ ಸಮಿತಿ ಇದರ ಕೋಶಾಧಿಕಾರಿಗಳಾದಂತಹ ಜನಾಬ್ ನಾಜಿಮ್ ಸರ್ ಅವರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಸೈಯದ್ ಮದನಿ ದರ್ಗಾ ಸಮಿತಿ ಇದರ ಲೆಕ್ಕ ಪರಿಶೋಧಕರಾಗಿರುವಂತಹ ಜನಾಬ್ ಫಾರೂಕ್ ಸರ್ ಅವರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ
ವಿಜ್ಞಾನ ವಿಷಯದ ಮೇಲೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ರೋಷನ್ ಸರ್ ಇವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಚಾಲಕ ಶಕ್ತಿಗಳಾಗಿ ನಮಗೆ ಮಾರ್ಗದರ್ಶಕರಾಗಿರುವಂತಹ KMK ಸರ್ ಇವರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರುಗಳನ್ನು ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಈ ಕಾರ್ಯಕ್ರಮದ ಪೂರ್ಣ ಪ್ರಯೋಜನವನ್ನು ಪಡೆಯಲು ಬಹಳ ಉತ್ಸಾಹದಿಂದ ಇಲ್ಲಿ ಆಗಮಿಸಿ ಬಹಳ ಶಿಸ್ತುಬದ್ಧವಾಗಿ ಕುಳಿತುಕೊಂಡಂತಹ ವಿದ್ಯಾರ್ಥಿನಿಯರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಮಾಧ್ಯಮ ವರದಿಗಾರರು, ಅದೇ ರೀತಿ ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಧನ್ಯವಾದ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆಯೇ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸಿ ಮಕ್ಕಳಿಗೆ ಬೇಕಾದ ಸಿಟ್ಟಿಂಗ್ ವ್ಯವಸ್ಥೆ ಕುರಿತು ನಮ್ಮ ಯಾರದ್ದೇ ಸಹಾಯವಿಲ್ಲದೆ ಅದೆಲ್ಲವನ್ನು ಕೂಡ ಅರೇಂಜ್ ಮಾಡಿಕೊಟ್ಟಿರುವಂಥವರು ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಅಬ್ದುಲ್ ರಹಮಾನ್ ಸರ್ ಹಾಗೂ ಪವಿತ್ರ ಮೇಡಮ್ ರವರು. ಇವರಿಗೆ ನಾನು ಎಲ್ಲ ನಮ್ಮ ಪ್ರೌಢಶಾಲಾ ಮುಖ್ಯಸ್ಥರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ? ವೆರಿ ಗುಡ್. ಒಂದು ಉತ್ತಮ ಕಾರ್ಯಕ್ರಮವನ್ನು ಇಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನವರು SSLC ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದಾರೆ. ಪ್ರಪ್ರಥಮವಾಗಿ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ ನೀವು? ಭಾರಿ ಇಷ್ಟ, ಹೌದಲ್ಲ? ಕ್ರಿಕೆಟ್ ಮ್ಯಾಚ್ ಯಾವಾಗ ಇಂಟ್ರೆಸ್ಟಿಂಗ್ ಆಗೋದು? ಯಾವ ಸಂದರ್ಭದಲ್ಲಿ? ಲಾಸ್ಟ್ ಆಗುವಾಗ, ಹೌದಲ್ಲ? ಒಂದು ಎಂಡ್ ಆಗುವಾಗ, ಸ್ವಲ್ಪ ವಾಲ್ಯೂಮ್ ಸರ್, ಎಂಡ್ ಆಗುವಾಗ ಕ್ರಿಕೆಟ್ ಮ್ಯಾಚ್ ಭಾರಿ ಇಂಟ್ರೆಸ್ಟಿಂಗ್ ನಮಗೆ. ಯಾರು ವಿನ್ ಆಗ್ತಾರೆ, ಯಾರು ಸೋಲ್ತಾರೆ ಅಂತ, ಹೌದಲ್ಲ? ಈಗ ನಮ್ಮ SSLC ಸಹ ಒಂದು ಕ್ರಿಕೆಟ್ ಮ್ಯಾಚ್ನಾಗಿ ಈಗ ಲಾಸ್ಟ್ 64 ಬಾಲ್ಗಳಿವೆ. ಆ 64 ಬಾಲ್ಗಳಿಗೆ ಎಷ್ಟು ರನ್ ಹೊಡಿತೇವೆ ಅದು ನಮ್ಮ ಮೇಲೆ, ಹೌದಲ್ಲ? ಎಷ್ಟು ದಿವಸ ಪರೀಕ್ಷೆಗೆ? ಇನ್ನು 64 ಡೇಸ್ ಓನ್ಲಿ. ಆದ್ದರಿಂದ ಪ್ರತಿಯೊಂದು ದಿವಸ ಸಹ ನಮಗೆ ಅಮೂಲ್ಯವಾದದ್ದು. ಎಷ್ಟು ನಾವು ಪ್ರಯತ್ನ ಪಡ್ತೇವೆ ಅಷ್ಟನ್ನು ನಾವು ಪಡೀತೇವೆ. ಅದರಿಂದ ವಿನ್ ಆಗುವುದು ಗ್ಯಾರಂಟಿ. ಯಾಕೆಂತ ಹೇಳಿದ್ರೆ 64 ಬಾಲ್ನಲ್ಲಿ ಆರಾಮದಲ್ಲಿ ಒಂದೊಂದು ರನ್ ತೆಗೆದರೂ ಸಹ ಎಷ್ಟು ರನ್ ಸಿಗ್ತದೆ ನಮಗೆ? 64 ರನ್ ಗ್ಯಾರಂಟಿ. ಆದ್ದರಿಂದ ಆ ದಿಸೆಯಲ್ಲಿ ದಿನಕ್ಕೆ 1 ಮಾರ್ಕಿನ ಪ್ರಕಾರ, ದಿನಕ್ಕೆ 1 ಮಾರ್ಕಿಗೋಸ್ಕರ ಕಲಿತರೆ ಸಾಕು. ಇದಲ್ಲ ಖಾಲಿ ವಿಜ್ಞಾನದ್ದು ಮಾತ್ರ ಮಾತನಾಡೋದಲ್ಲ, ಎಲ್ಲ ಸಬ್ಜೆಕ್ಟ್ ಇದ್ದು, ಎಲ್ಲ ಸಬ್ಜೆಕ್ಟ್. ಯಾಕಂತ ಹೇಳಿದರೆ SSLCಯಲ್ಲಿ 10ನೇ ತರಗತಿಯವರೆಗೆ 6 ಸಬ್ಜೆಕ್ಟ್ ಸಹ ನಾವು ಕಲಿಬೇಕು. ನಮಗೆ ಇಷ್ಟ ಇರಲಿ, ಇಷ್ಟ ಇಲ್ಲದೇ ಇರಲಿ, 6 ಸಬ್ಜೆಕ್ಟ್ ಸಹ ಕಲಿಯುವುದು ನಮ್ಮ ಜವಾಬ್ದಾರಿ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆದರೂ ಸಹ ನಾವು ಫೇಲೇ ಆಗ್ತೇವೆ. ಮತ್ತೆ PUCಗೆಲ್ಲ ಹೋದಾಗ ನಮಗೆ ಬೇಡದ ಸಬ್ಜೆಕ್ಟ್ಗಳನ್ನ ನಾವು ಕಳೆದುಕೊಳ್ಬೋದು. ಉದಾಹರಣೆಗೆ ಮ್ಯಾಥ್ಸ್ ಕಷ್ಟ ಆಗ್ತದೆ, ಸೈನ್ಸ್ ತೆಗೆದುಕೊಳ್ಬೇಕಾಗಿಲ್ಲ, ಕಾಮರ್ಸ್ ಉಂಟು, ಆರ್ಟ್ಸ್ ಉಂಟು, ಬೇರೆ ಬೇರೆ ಸ್ಟ್ರೀಮ್ಸ್ಗಳಿವೆ, ಅದು ಮುಂದಿನ ಹಂತದಲ್ಲಿ. ಆದರೆ 10ನೇ ತರಗತಿಯ ತನಕ ನಾವು ಸರಿಯಾಗಿ 6 ಸಬ್ಜೆಕ್ಟನ್ನು ಕಲಿಬೇಕು. ಆವಾಗ ಮಾತ್ರ ನಮ್ಮ ಒಂದು ಏನು SSLC ಉತ್ತಮ ರೀತಿಯಲ್ಲಿ ನಾವು ಪಾಸ್ ಆಗಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಚಿಕ್ಕ ಕಥೆಯನ್ನು ಹೇಳ್ತೇನೆ, ಮತ್ತೆ ನನ್ನ ಪಾಠವನ್ನು ಮುಂದುವರಿಸ್ತೇನೆ, ಆಗ್ಬೋದಾ? ಸರಿ. ಒಂದೂರಿನಲ್ಲಿ ಒಬ್ಬ ರಾಜನಿದ್ದನಂತೆ. ಆ ರಾಜ ಇದ್ದಕ್ಕಿದ್ದಂತೆ ತೀರಿ ಹೋದ. ಆತನಿಗೆ ಮಕ್ಕಳಿರಲಿಲ್ಲ. ಆ ಒಂದು ರಾಜ್ಯವನ್ನು ಆಳ್ವಿಕೆ ಮಾಡಲಿಕ್ಕೆ ಅವರ ಉತ್ತರಾಧಿಕಾರಿ ಆಗಬೇಕಿತ್ತು. ಅದಕ್ಕೋಸ್ಕರ ಯಾರನ್ನು ಹುಡುಕುವುದಂತ ಮಂತ್ರಿಗಳೆಲ್ಲ ಒಂದು ಸಭೆ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಆನೆಯ ಇದರಲ್ಲಿ ಸೊಂಡಿಲಿನಲ್ಲಿ ಹಾರವನ್ನು ಕೊಟ್ಟು ಅದು ಆ ಆನೆ ಯಾರಿಗೆ ಹಾರ ಆಗ್ತದ ಅದು ಅವನು ರಾಜನನ್ನಾಗಿ ಮಾಡುವುದು ಆ ಸಮಯದ ಒಂದು ಪದ್ಧತಿಯಾಗಿತ್ತು. ಮಂತ್ರಿಗಳಿಗೆ ಇದೇನು ಅಷ್ಟೊಂದು
ಸರಿಯಾಗಿ ಆಗಲಿಲ್ಲ ಅವರಿಗೆ. ಇದು ಅಷ್ಟು ಸರಿಯಾದ ವಿಧಾನ ಅಲ್ಲ. ಸ್ವಲ್ಪ ನಾವು ನಮ್ಮ ಸಂವಿಧಾನವನ್ನು, ನಮ್ಮ ರಾಜ್ಯದ ಸಂವಿಧಾನವನ್ನು ಬದಲಾಯಿಸುವಂಥ ಒಂದು ನಿಯಮಾವಳಿ ಮಾಡಿದರು. ಆ ನಿಯಮಾವಳಿಯ ಪ್ರಕಾರ ಆ ರಾಜ್ಯದಲ್ಲಿ ಒಂದು ಟೆಂಪಲ್ ಇತ್ತು, ಒಂದು ದೇವಸ್ಥಾನ ಇತ್ತು. ಅಲ್ಲಿ ಒಂದು ದೊಡ್ಡ ಗಂಟೆಯನ್ನು ಅವರು ತೂಗು ಹಾಕಿದರು. ಯಾರು ಆ ಗಂಟೆಯನ್ನು ಬಡಿತಾರ ಅವರು ಆ ರಾಜ್ಯದ ರಾಜನಾಗ್ತಾನೆ. ಆದರೆ ಒಂದು ಕಂಡೀಷನ್ ಇತ್ತು. ಕಂಡೀಷನ್ ಏನಂತ ಹೇಳಿದರೆ, ಆ ವ್ಯಕ್ತಿ 2 ವರ್ಷ ಮಾತ್ರ ಅಲ್ಲಿ ರಾಜ. ಆ ರಾಜ್ಯಕ್ಕೆ 2 ವರ್ಷ ರಾಜ್ಯ. ತದನಂತರ 2 ವರ್ಷದ ನಂತರ ಆ ರಾಜ್ಯದ ಪಕ್ಕದಲ್ಲಿ ಒಂದು ದೊಡ್ಡ ನದಿ ಹರಿಯುತ್ತಿತ್ತು. ಆ ನದಿಯ ಆ ಪಕ್ಕದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ದಟ್ಟ ಕಾಡು ಅಂತ ಹೇಳಿದರೆ ಅಲ್ಲಿ ಒಳಗೆ ನುಗ್ಲಿಕ್ಕೆ ಆಗುದಿಲ್ಲ, ಅಷ್ಟೊಂದು ಕ್ರೂರ ಮೃಗಗಳಿದ್ದವು. ಈಗ ಈ 2 ವರ್ಷ ಆಳ್ವಿಕೆ ಮಾಡಿದ ನಂತರ ಆ ವ್ಯಕ್ತಿಗಳನ್ನು ಆ ದೋಣಿಯಲ್ಲಿ ಕೂತ್ಕೊಳ್ಳಿಸಿ ಆ ಕಾಡಿಗೆ ಬಿಡ್ತಿದ್ರು. ಅವರು ಹಿಂದೆ ಬರಲಿಕ್ಕಿಲ್ಲ. ಅಂದರೆ ಅಲ್ಲಿ ಏನಾಗ್ತಿದ್ರು, ಅವರು ಕ್ರೂರ ಮೃಗಗಳಿಂದ ಸತ್ತು ಹೋಗ್ತಿದ್ರು. ಅವರು ಅದನ್ನು ಸಿಂಹ, ಹುಲಿ ಈ ಎಲ್ಲ ಪ್ರಾಣಿಗಳು ಅವುಗಳನ್ನು ತಿಂತಿದ್ದವು, ಸತ್ತು ಹೋಗ್ತಿದ್ದವು. ಹೀಗೆ ಕೆಲವರು ಮೊದಲಿಗೆ ಗಂಟೆ ಬಾರಿಸಿದ್ದರು, ನನಗೆ ಸಹ ರಾಜನಾಗಬೇಕು ಅಂತ. 2 ವರ್ಷ ಆಳ್ವಿಕೆ ಮಾಡಿದರು. ತದನಂತರ ನಿಯಮದ ಪ್ರಕಾರ ಏನು ಮಾಡಬೇಕಾಯಿತು, ಅವರನ್ನು ಕಾಡಿಗೆ ಕಳಿಸಿದ್ದರು. ಅಲ್ಲಿ ಅವರು ಸತ್ತು ಹೋದರು. ಕೆಲವು ವರ್ಷಗಳ ನಂತರ ಅಲ್ಲಿ ಯಾರು ಸಹ ಗಂಟೆ ಬಾರಿಸುವ ಧೈರ್ಯ ಬರಲಿಲ್ಲ. ಯಾಕೆ? 2 ವರ್ಷ ರಾಜನಾಗಿ ಬಾಳುವುದಕ್ಕಿಂತ ಒಂದು 10-20 ವರ್ಷ ಹೀಗೆ ಆರಾಮದಲ್ಲಿ ಹೊರಗಡೆ ಸಾಮಾನ್ಯ ನಾಗರಿಕನಾಗಿ ಬಾಳ್ಬಹುದಲ್ಲ ಅಂತ ಮನಸ್ಸಾಯ್ತು ಅವರಿಗೆ. ಹೀಗೆ ಮಂತ್ರಿಗಳು ಯಾರು ಸಹ ಗಂಟೆ ಬಾರಿಸುವುದಿಲ್ಲ. ಇನ್ನು ಹಾಗಾದರೆ ನಮ್ಮ ರಾಜ್ಯದ ಗತಿ ಏನು ಅಂತ ಊಹಿಸಿಕೊಳ್ಳುವಾಗ ಸಡನ್ ಆಗಿ ಒಬ್ಬ ಗಂಟೆ ಬಾರಿಸಿದಂತೆ. ಆ ವ್ಯಕ್ತಿ ಹೇಗಿದ್ದಂತೆ, ಆತ ಭಿಕ್ಷುಕನಾಗಿದ್ದ. ಗಂಟೆ ಬಾರಿಸಿದ ವ್ಯಕ್ತಿ ಭಿಕ್ಷುಕನಾಗಿದ್ದ. ಹೇಗೆ ಸಹ ಗಂಟೆ ಬಾರಿಸಿದ್ದಾನೆಲ್ಲ, ಇವನನ್ನೇ ರಾಜ್ಯ ಮಾಡುವ ಅಂತ ಹೇಳಿ ಆ ಭಿಕ್ಷುಕನನ್ನು ಆ ರಾಜ್ಯದ ರಾಜನಾಗಿ ಮಾಡಿದರು. ಸ್ವಲ್ಪ ದಿನದ ನಂತರ ಆ ಭಿಕ್ಷುಕ ಆ ರಾಜ್ಯದ ಎಲ್ಲ ಪ್ರಜೆಗಳಿಗೆ ಬಹಳ ಅಚ್ಚುಮೆಚ್ಚಿನ ರಾಜನಾದ. ಎಲ್ಲರಿಗೆ ಒಂದು ಪ್ರೀತಿಯ ಒಂದು ರಾಜನಾದ. ಈ ಮಂತ್ರಿಗಳಿಗೆ ಸಹ ರಾಜನ ಮೇಲೆ ಅಷ್ಟು ಒಂದು ಗೌರವ, ಆತ್ಮೀಯತೆ ಹೆಚ್ಚಾಗ್ತಾ ಹೋಯಿತು. 1 ವರ್ಷ ಕಳೆಯಿತು. ಮಂತ್ರಿಗಳು ಹೇಳಿದರು, ರಾಜರೇ, ಇನ್ನು ನಿಮಗೆ ಉಳಿದಿರುವುದು ಎಷ್ಟು ವರ್ಷ ಮಾತ್ರ? ಇನ್ನು 1 ವರ್ಷ ಮಾತ್ರ. ಹೀಗೆ ಆ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿಯ ಕೆಲಸಗಳನ್ನು ಆ ಭಿಕ್ಷುಕ ರಾಜ ಅಥವಾ ಆ ದೇಶದ ರಾಜ ಮಾಡಿದ. 6 ತಿಂಗಳು ಉಳಿಯಿತು. 3 ತಿಂಗಳಿಗೆ ಬಂತು. 2, 1. ಮಂತ್ರಿಗಳು ಹೇಳಿದರು, ರಾಜರೇ, ಇನ್ನು 1 ತಿಂಗಳಿರುವುದು. ಅದಕ್ಕೆ ರಾಜ ಖುಷಿಯಲ್ಲಿ ನಗುತ್ತಾ, ಇರಲಿ, ತೊಂದರೆ ಇಲ್ಲ, 1 ತಿಂಗಳಲ್ಲ, ತೊಂದರೆ ಇಲ್ಲ ಅಂತ ಹೇಳಿದ್ರಂತೆ. 15 ದಿನಗಳಾದವು. ಕೊನೆಗೆ 3ನೇ ದಿನ. ಆದರೆ ಸಹ ಇದರ ಹಿಂದಿನ ಎಲ್ಲ ರಾಜರುಗಳಿಗೆ ದಿನ ಕಡಿಮೆ ಆದಾಗ ಏನಾಗಲಿಕ್ಕೆ ಶುರುವಾಗ್ತಿತ್ತು? ಹೆದರಿಕೆ ಶುರುವಾಗ್ತದೆ. ಆದರೆ ಈ ರಾಜನಿಗೆ ಹೆದರಿಕೆ ಇರಲಿಲ್ಲ, ಬಾರಿ ಖುಷಿಯಲ್ಲಿದ್ದಂತೆ ಅವನು. ಮಂತ್ರಿಗಳಿಗೆ ಸಹ ಆಶ್ಚರ್ಯವಾಯಿತು, ಇಷ್ಟೊಂದು ಖುಷಿಯಲ್ಲಿದ್ದಾನೆ ರಾಜ, ಇನ್ನು ಕೆಲವು ದಿನಗಳಲ್ಲಿ ಇನ್ನು 2 ದಿನಗಳಲ್ಲಿ ಸಾಯುವವನಿದ್ದಾನೆ ಇವನು, ಇಷ್ಟೊಂದು ಯಾಕೆ ಖುಷಿಯಲ್ಲಿದ್ದಾನೆ ಅಂತ. ಹಾಗೆ ಕೊನೆಯ ದಿನ ಬಂತು. ಮಂತ್ರಿಗಳು ಹೇಳಿದರು, ರಾಜರೇ, ದೋಣಿಯಲ್ಲಿ ಕೂತ್ಕೊಳ್ಳಿ, ನಾವು ಆ ಕಡೆಗೆ ಹೋಗುವ. ಸರಿ, ದೋಣಿಯಲ್ಲಿ ಕೂತ್ಕೊಂಡರು. ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಸಹ ರಾಜನಿಗೆ ಒಂದು ಭಾರಿ ಖುಷಿ, ಖುಷಿ ಅಂತ ಹೇಳಿದರೆ ಭಾರಿ ಸಂತೋಷದಲ್ಲಿ ಆ ದೋಣಿಯಲ್ಲಿ ಪ್ರಯಾಣ ಮಾಡಿದ್ರು. ಮಂತ್ರಿಗಳಿಗೆ ಸ್ವಲ್ಪ ಬೇಸರ, ಯಾಕಂದರೆ ಇಷ್ಟು ಒಳ್ಳೆಯ ರಾಜ ನಮಗೆ ಸಿಕ್ಕಿರಲಿಲ್ಲ. ಅವರನ್ನು ಆ ಕಾಡಿಗೆ ಬಿಡುವುದು ಸರಿಯಲ್ಲ. ಅವರಿಗೆ ಇಲ್ಲೇ ರಾಜ್ಯವನ್ನು ಮಾಡಬಹುದು. ಆದರೆ ನಮ್ಮ ಸಂವಿಧಾನದ ಪ್ರಕಾರ, ನಮ್ಮ ನಿಯಮದ ಪ್ರಕಾರ 2 ವರ್ಷ ಮಾತ್ರ ಆಳ್ವಿಕೆ. ಅದಕ್ಕೋಸ್ಕರ ಮಂತ್ರಿಗಳು ಹೇಳಿದ್ರಂತೆ, ರಾಜರೇ, ನಿಜವಾಗಿ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ಏನು ಮಾಡೋದು, ನಿಮ್ಮನ್ನು ಆಚೆ ಬಿಡಲೇಬೇಕು. ಆಯಿತು, ತೊಂದರೆ ಇಲ್ಲ. ರಾಜನಿಗೆ ಖುಷಿಯಲ್ಲಿ ಹೇಳಿದ, ಬಿಟ್ಟು ಬಿಡಿ ಅಂತ. ಏನು ಮಂತ್ರಿಗಳು ಕೇಳಿದರು ರಾಜರಿಗೆ, ನೀವು ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಯ್ತಾ ಇದ್ದೀರಿ, ನಿಮಗೆ ಹೆದರಿಕೆ ಆಗುವುದಿಲ್ವಾ? ಹೆದರಿಕೆ ಯಾಕೆ? ಅಲ್ಲಿ ನೋಡಿ, ಎಲ್ಲಿ ಎಲ್ಲಿದೆ? ಕಾಡು ಎಲ್ಲಿದೆ? ನೋಡುವಾಗ ಆ ದಟ್ಟ ಕಾಡು ಹೋಗಿ ಒಳ್ಳೆಯ ಪಟ್ಟಣ, ನಗರ ಅಲ್ಲಿ ಆಗಿದೆ. ಮಂತ್ರಿಗಳಿಗೆ ಆಶ್ಚರ್ಯ, ಇಷ್ಟು ದಟ್ಟ ಕಾಡಿತ್ತು, ಏನು ಮಾಡಿದ್ರಿ ನೀವು ಅಂತ ರಾಜನಲ್ಲಿ ಕೇಳಿದ್ರಂತೆ. ನಾನು 2 ವರ್ಷ ಸುಮ್ಮನೆ ಕೂತ್ಕೊಳ್ಳಿಲ್ಲ.
ರಾಜನಾಗಿ ಆರಾಮವಾಗಿ ನಾವು ಕೂತ್ಕೊಳ್ಳಿಲ್ಲ. ಆ 2 ವರ್ಷದಲ್ಲಿ ಆ ಕಾಡಿನಲ್ಲಿದ್ದ ಆ ಮೃಗಗಳನ್ನು ಸೆರೆ ಹಿಡಿದು ಪ್ರಾಣಿ ಸಂಗ್ರಹಾಲಯಕ್ಕೆ ಕಳಿಸಿದ್ದೇನೆ. ಅಲ್ಲಿರುವ ಗಿಡ ಮರಗಳನ್ನು ಸ್ವಲ್ಪ ತೆಗೆದು ಇಂಜಿನಿಯರ್, ಆರ್ಕಿಟೆಕ್ಟ್ ಅವರನ್ನೆಲ್ಲ ಬಳಸಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿದ್ದೇನೆ. ನನಗೋಸ್ಕರ ಅಲ್ಲಿ ಒಂದು ಅರಮನೆ ಕಟ್ಟಿದ್ದೇನೆ. ನಾನು ಇಲ್ಲಿ 2 ವರ್ಷ ರಾಜ ಆದರೆ ಆ ನಗರದಲ್ಲಿ ಶಾಶ್ವತವಾಗಿ ರಾಜ್ಯವನ್ನು ನಾನು ಮಾಡ್ತೇನೆ. ಅಲ್ಲಿ ನೋಡಿ, ನನ್ನ ಮಂತ್ರಿಗಳನ್ನು ನೇಮಕ ಮಾಡಿದ್ದೇನೆ. ನನಗೆ ಆ ಕಿರೀಟವನ್ನು ಇಡ್ಲಿಕ್ಕೆ ಅವರು ಮುಂದೆ ಬರ್ತಾ ಇದ್ದಾರೆ. ಇದು ಈ ಒಂದು ಕಥೆಯ ಒಂದು ಕತೆ. ಈ ಕಥೆಯ ಅರ್ಥ ಇಷ್ಟೇ. ಇಷ್ಟರ ತನಕ 2 ವರ್ಷ ಅಲ್ಲಿ ಸುಮಾರು ಜನರು ರಾಜರಾಗಿದ್ದರು, 2 ವರ್ಷ ಆಳ್ವಿಕೆ ಮಾಡಿದ್ರು. ಆದರೆ ಅವರೆಲ್ಲರೂ ಸತ್ತು ಹೋದರು. ಯಾಕೆ ಅಂತ ಹೇಳಿದರೆ, ಅವರು 2 ವರ್ಷ ಆ ರಾಜ್ಯದಲ್ಲಿ ಸುಖವನ್ನು ಅನುಭವಿಸಿದ್ರು, ನಂತರ ಸತ್ತು ಹೋದರು. ಆದರೆ ಈ ವ್ಯಕ್ತಿ 2 ವರ್ಷ ಸುಖವನ್ನು ಪಡೀಲಿಲ್ಲ. ಅವನು ಮಲಗಲಿಲ್ಲ, ಅವನು ಕಷ್ಟಪಟ್ಟಿದ, ಅವನು ಆಲೋಚನೆ ಮಾಡಿದ. ನಾನು 2 ವರ್ಷದಲ್ಲಿ ಆಚೆ ಹೋದರೆ ಸಾಯ್ತಾನೆ ಖಂಡಿತ, ಅದು ನನಗೆ ಬದುಕಬೇಕು. 2 ವರ್ಷದ ನಂತರ ನಾನು ಸುಖವನ್ನು ಪಡೆಯಬೇಕು. ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ಕಷ್ಟಪಡ್ತೇನೆ ಅಂತ ಮುಂದಾಲೋಚನೆ ಮಾಡಿದ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ನನಗೆ ಮತ್ತು ನಿಮಗೆ ಸಂಬಂಧಿಸಿದ ಕತೆ. ಈಗ ನಾವು 10ನೆಯಲ್ಲಿದ್ದೇವೆ. ಈಗ ನಾವು ಕಷ್ಟಪಟ್ಟರೆ ಮುಂದಿನ ಜೀವನ ಹೇಗೆ ಆಗ್ತದೆ? ಸುಖಮಯವಾಗ್ತದೆ. ಈಗ ನಾವು ಸುಖದಲ್ಲಿ ಆರಾಮದಲ್ಲಿದ್ದರೆ, ಇನ್ನೂ ಸಹ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ಜೀವನ ನಮ್ಮದು ಕಷ್ಟಕರವಾಗ್ತದೆ. ಆದ್ದರಿಂದ ಈ ಕಥೆಯ ಮೂಲಕ ನನ್ನ ಪಾಠವನ್ನು ನಾನು ಪ್ರಾರಂಭಿಸ್ತೇನೆ. ಈ ಕತೆ ಅರ್ಥ ಆಯ್ತಂತ ನಾನು ಭಾವಿಸ್ತೇನೆ. ಈ ಕಥೆಯ ಮೌಲ್ಯವನ್ನು ನಮ್ಮ ಜೀವನದಲ್ಲಿ ನಾವು ತಿಳಿದುಕೊಳ್ಳುವ. ಉಳಿದಂಥ 64 ದಿನಗಳಲ್ಲಿ ಚಂದ ಮಾಡಿ, ಇಷ್ಟದಿಂದ ಸ್ವಲ್ಪ ಕಷ್ಟಪಟ್ಟು ಏನು ಮಾಡೋದು? ಕಲಿಯುವುದು, ಉತ್ತಮ ಅಂಕಗಳನ್ನು ಪಡೆಯುವಂಥದ್ದು ಆಗ್ಬೋದಾ? SSLC ಪರೀಕ್ಷೆ ಪಾಸ್ ಆಗಲಿಕ್ಕೆ ಏನೇನೂ ಕಷ್ಟ ಇಲ್ಲ. ಪಾಸ್ ಆಗಲಿಕ್ಕೆ ಕಷ್ಟ ಇಲ್ಲ. ಫೇಲ್ ಆಗಬೇಕಾದ್ರೆ ಕಷ್ಟಪಡಬೇಕು. ಅದಕ್ಕೆಪ್ಪ ಅಂತ ಹೇಳಿದರೆ, ನಾನು ಫೇಲೇ ಆಗ್ತೇನೆ, ನಾನು ಪಾಸ್ ಅಂತ ಆಗುವುದೇ ಇಲ್ಲ, ಮನಸ್ಸಿನಲ್ಲಿ ದೃಢ ನಿರ್ಧಾರ ಇದ್ದರೆ ಮಾತ್ರ ನಾವು ಫೇಲ್ ಆಗ್ತೇವೆ. 1% ನಮ್ಮಲ್ಲಿ ಆಶಾಭಾವನೆ ಇದ್ದರೆ, 1% ನಾವು ಪಾಸ್ ಆಗ್ತೇನೆ, ನನಗೆ ಪಾಸ್ ಆಗಬೇಕು ಎಂಬ ಒಂದು ಆಶಾವಾದ ನಮ್ಮಲ್ಲಿ ಇದ್ದರೆ, ಖಂಡಿತವಾಗಿಯೂ ನಾವು SSLC ಪರೀಕ್ಷೆಯಲ್ಲಿ 80 ಮಾರ್ಕಿನಲ್ಲಿ ಒಂದು 30 ಮಾರ್ಕ್ ತೆಗೆಯಲಿಕ್ಕೆ ಏನಾದರೂ ಕಷ್ಟ ಇದೆಯಾ? ಖಂಡಿತವಾಗಿ ಕಷ್ಟ ಇಲ್ಲ. ಖಂಡಿತ 1 ವರ್ಷ ನಾವು ಕಲಿತದ್ದು ಅದು ವ್ಯರ್ಥ ಆಗಬಾರ್ದು ಮಕ್ಕಳೇ. 1 ವರ್ಷ ನಾವು ಕಲ್ತಿದ್ದೇವೆ 10ನೇ ತರಗತಿ. ನಮ್ಮ ಹಿಂದೆ ನಮ್ಮ ಪೇರೆಂಟ್ಸ್ನವರು ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಅಂತ ಊಹಿಸಿಕೊಳ್ಳಿ. ಆದ್ದರಿಂದ ನಮ್ಮ ಕಾಣಿಕೆ, ನಮ್ಮ ಹೆತ್ತವರಿಗೆ SSLC ಅವರೇ ನಮಗೆ ದೊಡ್ಡ ಕಾಣಿಕೆ ಕೊಡಲಿಕ್ಕೆ ಹೇಳುವುದಿಲ್ಲ, ಇಷ್ಟಪಡೋದು. ಅವರ ಮನಸ್ಸಿನಲ್ಲಿರೋದು ಒಂದೇ, ನನ್ನ ಮಗಳು, ನನ್ನ ಮಗ SSLCಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯಬೇಕು. ಆದ್ದರಿಂದ ಇದು ನೀವು ನಿಮ್ಮ ಪೇರೆಂಟ್ಸ್ನವರಿಗೆ ಕೊಡುವಂಥ ದೊಡ್ಡ ಕಾಣಿಕೆ ಆಗಿರ್ತದೆ. ಈಗ ನಮ್ಮ SSLCಯ ಕ್ವಶನ್ ಪೇಪರ್ ಪ್ಯಾಟರ್ನ್ ಸಾಧಾರಣ ಈ ರೀತಿಯಲ್ಲಿದೆ. ನಿಮಗೆ ಗೊತ್ತುಂಟ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವುದೆಲ್ಲ ಇದೆ ಅಂತ ಗೊತ್ತುಂಟಾ? ಓಕೆ, ಜಸ್ಟ್ ನಾನು ಹೇಳ್ತಾ ಹೋಗ್ತೇನೆ. ನಿಮ್ಮ ಪುಸ್ತಕ ಇದ್ದರೆ ತೆರೀರಿ, ಬೇಕಾದ್ರೆ ಈಗ ಇದು ಬರೆಯಬೇಕಾಗಿಲ್ಲ, ಕೇಳಿದರೆ ಸಾಕು. ಇದರಲ್ಲಿ ನಮಗೆ ಈ ಪಾಠಕ್ಕೆ ಇಷ್ಟೇ ಅಂಕಗಳು ಅಂತ ಧೈರ್ಯದಲ್ಲಿ ನಾವು ಹೇಳುವಾಗಿಲ್ಲ. ಈಗ ಥೀಮ್ ವೈಸ್ ಅಥವಾ ಮುಖ್ಯಾಂಶದ ಆಧಾರದ ಮೇಲೆ ಈ ಇಡೀ ಕ್ವಶನ್ ಪೇಪರನ್ನು ಮಾಡಿದ್ದಾರೆ. 5 ಥೀಮ್ನಲ್ಲಿ ಮಾಡಿದ್ದಾರೆ. ಇಲ್ಲಿ ಇಂಗ್ಲಿಷ್ ಮೀಡಿಯಂನವರು ಎಷ್ಟು ಮಂದಿ ಇದ್ದಾರೆ? ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್. ಇಂಗ್ಲಿಷ್ ಮೀಡಿಯಂನ ಮಕ್ಕಳು, ಮೆಜಾರಿಟಿ ಫ್ರಮ್ ಇಂಗ್ಲಿಷ್ ಮೀಡಿಯಂ. ಇಟ್ಸ್ ಓಕೆ. ಫಸ್ಟ್ ಥೀಮ್ ಈಸ್ ನಿತ್ಯ ಜೀವನದಲ್ಲಿ ಪದಾರ್ಥಗಳು, ಅಂದರೆ ಮೆಟೀರಿಯಲ್ಸ್ ಇನ್ ಡೇ ಟು ಡೇ ಲೈಫ್ಸ್. ಈಗ ಇದರಲ್ಲಿ ಸಾಧಾರಣ ನಮ್ಮ ಕೆಮಿಸ್ಟ್ರಿ, ರಸಾಯನಶಾಸ್ತ್ರದ ಎಲ್ಲ ಹೆಚ್ಚಿನ ಪಾಠಗಳು ಬರ್ತದೆ. ಫಸ್ಟ್ ಲೆಸನ್ ಕೆಮಿಕಲ್ ರಿಯಾಕ್ಷನ್, ಮತ್ತು ಆಸಿಡ್ ಬೇಸ್, ಆಮ್ಲ ಪ್ರತ್ಯಾಮ್ಲಗಳು, ಲವಣಗಳು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಲೋಹ ಅಲೋಹಗಳು, ಮತ್ತು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, ಮತ್ತು ಪಿರಿಯಾಡಿಕ್ ಟೇಬಲ್, ಧಾತುಗಳ ಆವರ್ತನೆಯ ವರ್ಗೀಕರಣ. ಈ ಇಷ್ಟು ಪಾಠಗಳು, ಇಷ್ಟು 5 ಪಾಠಗಳು ಈ ಗುಂಪಿನಲ್ಲಿ, ಅಂದರೆ ನಿತ್ಯ ಜೀವನದ ಪದಾರ್ಥಗಳು ಅಥವಾ ಮೆಟೀರಿಯಲ್ಸ್ ಇನ್ ಡೇ ಟು ಡೇ ಲೈಫ್, ಅದರಲ್ಲಿ ಬರ್ತದೆ. 25 ಮಾರ್ಕ್ಸ್ ಈ ಇಷ್ಟು ಪಾಠಗಳಿಗೆ ಅಲಾಟ್ ಮಾಡಿದ್ದಾರೆ. ಈ 5 ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತದೆ? 25 ಅಂಕದ ಪ್ರಶ್ನೆಗಳು ಬರ್ತದೆ. ಸಾಧಾರಣವಾಗಿ ಹೇಳುವುದಾದರೆ
ಕೆಮಿಕಲ್ ರಿಯಾಕ್ಷನ್ಸ್, ಅದು ಆ ಪಾಠಕ್ಕೆ ಸಾಧಾರಣ ಒಂದು ಅಂದಾಜು 4 ಮಾರ್ಕಿನ ಪ್ರಶ್ನೆ. ಅದರಿಂದ ಆಸಿಡ್ ಬೇಸ್, ಆಮ್ಲ ಪ್ರತ್ಯಾಮ್ಲದಿಂದ ಸುಮಾರು 5 ಮಾರ್ಕಿನ ಪ್ರಶ್ನೆಗಳು ಬರಬಹುದು. ನೆಕ್ಸ್ಟ್ ಲೋಹ ಅಲೋಹ ಅಂದಾಜು 5 ಮಾರ್ಕ್. ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ 6 ಮಾರ್ಕ್. ಧಾತುಗಳ ಆವರ್ತನೆಯ ವರ್ಗೀಕರಣ 5 ಮಾರ್ಕ್. ಹೀಗೆ 25 ಮಾರ್ಕಿನ ಪ್ರಶ್ನೆಗಳು. ಅದೇ ರೀತಿ ಎರಡನೇ ಇದು ಯಾವುದು ಮುಖ್ಯಾಂಶ, ಜೀವ ಜಗತ್ತು ಅಥವಾ ವರ್ಲ್ಡ್ ಆಫ್ ಲಿವಿಂಗ್. ಅದರಲ್ಲಿ ಬಯಾಲಜಿ ಪಾಠಗಳು, ಹೆಚ್ಚಿನ ಪಾಠಗಳು ಇರ್ತದೆ. ಪ್ರಮುಖವಾಗಿ ಜೀವಕ್ರಿಯೆಗಳು, ಲೈಫ್ ಪ್ರೋಸೆಸ್, ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹೌ ಡು ಆರ್ಗನಿಸಮ್ ರಿಪ್ರೊಡ್ಯೂಸ್, ಆನುವಂಶೀಯತೆ ಮತ್ತು ಜೀವ ವಿಕಾಸ, ಹೆರಿಡಿಟಿ, ಆ ಚಾಪ್ಟರ್ದಲ್ಲಿ ಇನ್ಕ್ಲೂಡ್ ಆಗಿದೆ. ಈಗ ಇಲ್ಲಿ ಲೈಫ್ ಪ್ರೋಸೆಸ್ಗೆ ಸಾಧಾರಣ 6 ಅಂಕಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ ಅದಕ್ಕೆ ಸುಮಾರು 6 ಅಂಕಗಳು, ರಿಪ್ರೊಡಕ್ಷನ್ ಲೆಸನಿಗೆ ಅದಕ್ಕೆ 5 ಅಂಕಗಳು, ಇವಲ್ಯೂಷನ್, ದ ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್ ಅದಕ್ಕೆ ಸುಮಾರು 5 ಅಂಕಗಳು. ಹೀಗೆ ಆ ಟಾಪಿಕ್ಗೆ ವರ್ಲ್ಡ್ ಆಫ್ ಲಿವಿಂಗ್ನಲ್ಲಿ 22 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತದೆ. 22 ಎರಡನೇ ಮುಖ್ಯಾಂಶಕ್ಕೆ 22 ಮಾರ್ಕ್ನ ಪ್ರಶ್ನೆಗಳು. ನೆಕ್ಸ್ಟ್ ಮೂರನೇ ಥೀಮ್ ಯಾವುದು ಅಂತ ಹೇಳಿದ್ರೆ ನೈಸರ್ಗಿಕ ವಿದ್ಯಮಾನಗಳು ಅಂತ, ನ್ಯಾಚುರಲ್ ಫಿನಾಮಿನನ್ಸ್. ಈಗ ಇದರಲ್ಲಿ 2 ಪಾಠಗಳಿರ್ದು, ಅದು ಸಹ ಫಿಸಿಕ್ಸ್ ಇದ್ದು. ಒಂದು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ, ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಅದರಲ್ಲಿ ಸುಮಾರು 6 ಮಾರ್ಕಿನ ಪ್ರಶ್ನೆಗಳು ಬರ್ತದೆ. ಇನ್ನೊಂದು ಪಾಠ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಹ್ಯೂಮನ್ ಐ ಆ್ಯಂಡ್ ಯಾವುದದು, ನನಗಂದ್ರೆ ಕೆಲವು ಇಂಗ್ಲೀಷ್ ಶಬ್ದಗಳು ನೆನಪಿಗೆ ಬರ್ತಾ ಇಲ್ಲ, ಯಾಕಂದರೆ ನಾನು ಕನ್ನಡ ಮೀಡಿಯಂನಲ್ಲಿ ಟೀಚ್ ಮಾಡೋದ್ರಿಂದ ಇಂಗ್ಲೀಷಿದ್ದು ಕೆಲವು ಶಬ್ದಗಳು ಫ್ಲೂಯೆಂಟ್ ಆಗಿ ನನಗೆ ನೆನಪಿಗೆ ಬರುವುದಿಲ್ಲ. ಜಸ್ಟ್ ದಯವಿಟ್ಟು ಸಹಕರಿಸೋದು. ಎಂತ ಹೇಳೋದು, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಡ್, ಅದರಲ್ಲಿ 6 ಮಾರ್ಕ್, ಅದರಲ್ಲಿ ಸಾಧಾರಣ 6 ಮಾರ್ಕ್. ಹೀಗೆ ಆ 2 ಪಾಠದಿಂದ 12 ಮಾರ್ಕಿನ ಪ್ರಶ್ನೆಗಳು ಬರ್ತವೆ, ತಿಳಿದಲ್ಲ. ಆ 2 ಪಾಠದಿಂದ 12 ಮಾರ್ಕಿನ ಪ್ರಶ್ನೆಗಳು. ಇನ್ನೊಂದು ಥೀಮ್, ಹೌ ಡು ಥಿಂಗ್ಸ್ ವರ್ಕ್, ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ. ಅದರಲ್ಲಿ 2 ಪಾಠಗಳಿವೆ. ಒಂದು ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ, ಮತ್ತೊಂದು ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮ, ಮ್ಯಾಗ್ನೆಟಿಸಮ್ ಅಥವಾ ಎಲೆಕ್ಟ್ರಿಕ್ ಎಂತ ಇದು, ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಅಲ್ಲ, ಹೌದು. ಅದರಲ್ಲಿ ವಿದ್ಯುತ್ ಶಕ್ತಿಗೆ ಸಾಧಾರಣ 6 ಅಂಕಗಳು ಸಿಕ್ಕಿದರೆ, ಇನ್ನೊಂದು ಪಾಠಕ್ಕೆ 7, ಹೀಗೆ ಒಟ್ಟಿಗೆ 13 ಅಂಕದ ಪ್ರಶ್ನೆಗಳು ಆ 2 ಪಾಠದಿಂದ ನಮಗೆ ಬರ್ತದೆ. ಆದ್ದರಿಂದ ಇಲ್ಲಿ ಒಂದು ನಾವು ಗಮನದಲ್ಲಿಟ್ಟು ಬೇಕಾದ ವಿಷಯ, ಫಿಸಿಕ್ಸ್ ಇದ್ದು ಈಸಿ ಉಂಟು. ಫಿಸಿಕ್ಸ್ ಪಾಠಗಳು ತುಂಬ ಈಸಿ. ಅದರಲ್ಲಿ 24 ಅಂಕಗಳು 25 ಅಂಕಗಳು 4 ಪಾಠದಿಂದ ಪಡೀಲಿಕ್ಕೆ ಆಗ್ತದೆ. 4 ಪಾಠ ಚಂದ ಮಾಡಿ ಕಲಿತರೆ 25 ಮಾರ್ಕ್ಸ್ ನಾವು ಆರಾಮದಲ್ಲಿ ಪಡೀಲಿಕ್ಕೆ ಆಗ್ತದೆ. ಅದರಲ್ಲಿ ಕೆಲವುದರಲ್ಲಿ ಲೆಕ್ಕ ಇದೆ, ಸಮ್ಸ್ ಇದೆ. ಆ ಸಮ್ಸ್ಗಳನ್ನು ಮಾಡಲಿಕ್ಕೆ ನಾವು ಕಲಿಬೇಕಾಗ್ತದೆ. 5ನೇ ಥೀಮ್ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್. ಅದಕ್ಕೆ ಖಾಲಿ 8 ಅಂಕಗಳು. ಅಲ್ಲಿ 3 ಪಾಠಗಳಿವೆ, ಚಿಕ್ಕ ಚಿಕ್ಕ ಪಾಠಗಳು. ಒಂದು ಶಕ್ತಿ ಆಕರಗಳು, ಎನರ್ಜಿ, ಸೋರ್ಸಸ್ ಆಫ್ ಎನರ್ಜಿ, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಮತ್ತೊಂದು ನಮ್ಮ ಪರಿಸರ, ಎನ್ವೈರ್ಮೆಂಟ್. ಹೀಗೆ ಅದಕ್ಕೆ ಒಟ್ಟಿಗೆ ಆ 3 ಪಾಠಗಳಿಗೆ ಒಂದು 8 ಮಾರ್ಕಿನ ಪ್ರಶ್ನೆಗಳು ಬರ್ತದೆ. ಹೀಗೆ ಇಡೀ ನಮ್ಮ ಸೈನ್ಸನ್ನು 5 ಥೀಮ್ಗಳಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಈಗ ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ, ನಮ್ಮ ಸೈನ್ಸ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ? ನಮಗೆ ಈಗ 3 ಭಾಗಗಳಲ್ಲಿ ಸೈನ್ಸ್ ಪೇಪರ್ ಇರ್ತದೆ. ಫಿಸಿಕ್ಸಿನ ಪ್ರಶ್ನೆ ಪತ್ರಿಕೆ, ಕೆಮಿಸ್ಟ್ರಿ ಪಾರ್ಟ್ ಬಿ ಆ್ಯಂಡ್ ಬಯಾಲಜಿ. ಈಗ ನಾನು ಕ್ವಶನ್ ಪೇಪರ್ನಲ್ಲಿ ಅಲ್ಲಿ ಒಟ್ಟಾಗಿ 3ರಲ್ಲಿಯೂ ಸಹ MCQ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಎಷ್ಟು ಪ್ರಶ್ನೆಗಳಿವೆ? MCQ 8 ಪ್ರಶ್ನೆಗಳಿವೆ. ಇಲ್ಲಿ ಇದು ಕ್ವಶನ್ಸ್, ಇಲ್ಲಿ ಮಾರ್ಕ್, ಇಲ್ಲಿ ಟೋಟಲ್ 8 ಪ್ರಶ್ನೆಗಳಿಗೆ ಎಷ್ಟು ಮಾರ್ಕ್? 1 ಮಾರ್ಕ್. ಪ್ರತಿಯೊಂದು ಪ್ರಶ್ನೆಗೂ ಎಷ್ಟು ಮಾರ್ಕ್? 1 ಮಾರ್ಕ್. ಒಟ್ಟಿಗೆ 8 ಮಾರ್ಕ್. ಎರಡನೇದು ಸ್ಮಾಲ್ ಆನ್ಸರ್, ಒನ್ ಲೈನ್, 1 ಸೆಂಟೆನ್ಸ್ ಆನ್ಸರ್, ಸ್ಮಾಲ್ ಆನ್ಸರ್, ಕಿರು ಉತ್ತರಗಳ ಇದು ಸ್ಮಾಲ್ ಆನ್ಸರ್ಸ್, ವೆರಿ ಶಾರ್ಟ್ ಆನ್ಸರ್ಸ್. ಅಲ್ಲಿ ಸಹ 8 ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರತಿಯೊಂದಕ್ಕೂ 1 ಮಾರ್ಕ್, 8 ಅಂಕಗಳು.
ಎರಡನೇದು ಕಿರು ಉತ್ತರಗಳು, ಶಾರ್ಟ್ ಆನ್ಸರ್ಸ್. ಶಾರ್ಟ್ ಆನ್ಸರ್ಸ್ ಅಲ್ಲಿ 8 ಪ್ರಶ್ನೆಗಳಿವೆ. ಪ್ರತಿಯೊಂದಕ್ಕೂ 2 ಅಂಕಗಳು. ಒಟ್ಟಿಗೆ ಎಷ್ಟಾಯಿತು? 16 ಆಯಿತು, 16 ಆಯಿತು. ನೆಕ್ಸ್ಟ್ ಲಾಂಗ್ ಆನ್ಸರ್, ಅಲ್ಲಿ ಒಟ್ಟಿಗೆ 9 ಪ್ರಶ್ನೆಗಳಿವೆ, 3 ಅಂಕಗಳು. ಟೋಟಲ್ 27. ಟೋಟಲ್ 27. ಅಗೇನ್ ಲಾಂಗ್ ಆನ್ಸರ್ 2 ಅಂದರೆ ಇದು ಲಾಂಗ್ ಆನ್ಸರ್ 1 ಅಂತ ಆದರೆ ಲಾಂಗ್ ಆನ್ಸರ್ 2 ಅಲ್ಲಿ 4 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 4 ಅಂಕಗಳು, ಒಟ್ಟಿಗೆ 16. ಆ್ಯಂಡ್ ಫಿಫ್ತ್ ಒನ್ ಈಸ್ ಲಾಂಗ್ ಆನ್ಸರ್ 3. ಇಲ್ಲಿ ಅಲ್ಲಿ ಒಂದೇ ಪ್ರಶ್ನೆ ಇರೋದು, ಆದರೆ ಅಂಕಗಳು ಎಷ್ಟು? 5, ಒಟ್ಟಿಗೆ 5. ಈಗ ಇಲ್ಲಿ ನಾವು ನೋಡಿದರೆ ಟೋಟಲ್ ಇಲ್ಲಿ ಎಷ್ಟು ಆಗ್ತದೆ? 80 ಆಗ್ತದೆ. ಈಗ ನಮಗೆ ಬರುವಂಥ ಪ್ರಶ್ನೆಗಳ ಸಂಖ್ಯೆ ಒಟ್ಟಿಗೆ 38 ಪ್ರಶ್ನೆಗಳಿರ್ತವೆ. 38 ಪ್ರಶ್ನೆಗಳು ಇರ್ತದೆ. ಸೈನ್ಸ್ನಲ್ಲಿ ಒಟ್ಟಿಗೆ ಎಷ್ಟು ಪ್ರಶ್ನೆಗಳು ಇರೋದು? 38 ಪ್ರಶ್ನೆಗಳು. ಇದು ಅಂಕಗಳ ವಿಭಜನೆ. ಈಗ ಈ 80 ಅಂಕಗಳಲ್ಲಿ 12 ಅಂಕದ ಚಿತ್ರಗಳು ವಿಜ್ಞಾನದಲ್ಲಿ ಬರ್ತದೆ. 80 ಅಂಕಗಳಲ್ಲಿ 12 ಅಂಕದ ಚಿತ್ರಗಳು ನಮಗೆ ಬರ್ತದೆ. ವಿಜ್ಞಾನದಲ್ಲಿ ಕೆಲವು ಚಿತ್ರಗಳಿವೆ, ನಿಮಗೆ ನಿಮ್ಮ ಶಿಕ್ಷಕರು ಹೇಳಿಕೊಟ್ಟಿದ್ದಾರೆ, ಹೌದಲ್ಲ? ಆ ಚಿತ್ರಗಳನ್ನು ಡೈಲಿ ನೀವು ಅಭ್ಯಾಸ ಮಾಡಬೇಕು. ಪ್ರತಿ ದಿವಸ 1-2-3 ಚಿತ್ರಗಳನ್ನು ನೋಡದೆ, ಚಿತ್ರ ಪ್ಲಸ್ ಭಾಗ ಡಯಾಗ್ರಾಮ್ಸ್ ಅಲಾಂಗ್ ವಿತ್ ದಿಸ್ ಪಾರ್ಟ್ಸ್, ಅದನ್ನು ನೀವು ಸರಿಯಾಗಿ ಸ್ಟಡಿ ಮಾಡಿದರೆ 12 ಮಾರ್ಕ್ ನಿಮ್ಮ ಕಿಸೆಗೆ ಬಿದ್ದು ಆಯಿತು. 30ರಲ್ಲಿ 12 ಬಂತು, ಇನ್ನೆಷ್ಟು ಉಳಿಯಿತು ನಮಗೆ ತೆಗಿಲಿಕ್ಕೆ? ಪಾಸ್ ಆಗೋದು ಮಾತ್ರ. ನಮ್ಮದು 30 ಮಾರ್ಕನ್ನು ಮಾತ್ರ ನಾವು ಗಮನದಲ್ಲಿಟ್ಕೊ. ಜಾಸ್ತಿ ಬೇಕಾದರೆ ಹಾರ್ಡ್ ವರ್ಕ್ ಆಗಬೇಕು. ಇನ್ನೂ ಸಹ ನಿಮಗೆ ಡಿಸ್ಟಿಂಕ್ಷನ್ ಬೇಕು, ಯು ಹ್ಯಾವ್ ಟು ಸ್ಟಡಿ ವೆಲ್, ಯು ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ಸ್. ನೀವು ಇದರಲ್ಲಿ ಒಲಿಂಪಿಕ್ಸ್ನಲ್ಲಿ ಡೈವಿಂಗ್ ಅಂತ ನೋಡಿದ್ದೀರ, ಇದು ನೀರಿಗೆ ಜಂಪ್ ಮಾಡಿ ಹಾರೋದು, ಹೌದಲ್ಲ? ಯಾವುದರ ಮೇಲೆ ಜಂಪ್ ಮಾಡ್ತಾರೆ ಅವರು? ಒಂದು ಹಲಗೆ ಇರ್ತದೆ, ಹೌದಲ್ಲ? ಪ್ಲಾಟ್ಫಾರ್ಮ್ ಇರ್ತದೆ. ಆ ಪ್ಲಾಟ್ಫಾರ್ಮ್ನ ಮೇಲೆ ಆ ವ್ಯಕ್ತಿ ಜಂಪ್ ಮಾಡ್ತಾನೆ. ಈಗ ಆ ಜಂಪ್ ಮಾಡುವ ವ್ಯಕ್ತಿ ಎಷ್ಟು ಬಲ ಈ ಪ್ಲಾಟ್ಫಾರ್ಮ್ನ ಮೇಲೆ ಆಗ್ತಾನ, ಅಷ್ಟೇ ಬಲ ಆ ಪ್ಲಾಟ್ಫಾರ್ಮ್ ನಿಂದ ಅವನ ಮೇಲೆ ಬೀಳ್ತದೆ. ಇದರಿಂದಾಗಿ ಆ ವ್ಯಕ್ತಿ ಏನಾಗ್ತಾನೆ? ತುಂಬ ಮೇಲಕ್ಕೆ ಹೋಗಿ ಡೈವ್ ಹೊಡೆದು ನೀರಿಗೆ ಜಂಪ್ ಮಾಡ್ತಾನೆ. ನ್ಯೂಟನ್ನ 3ನೇ ನಿಯಮ, ಸರಿಯಲ್ಲ? ಏನು ಅದು ನಮ್ಮ ಜೀವನಕ್ಕೆ ಲಗತ್ತಾಗೋದು. ಎಷ್ಟು ಕಷ್ಟಪಟ್ಟು ಎಷ್ಟು ಶ್ರಮ ಹಾಕಿ ನಾವು ಕಲಿತೇವ, ಅಷ್ಟು ಪ್ರತಿಫಲ ನಮಗೆ ಸಿಗ್ತದೆ. ತಿಳಿದಲ್ಲ? ನಾವು ಕಷ್ಟಪಡದಿದ್ದರೆ ಖಾಲಿ ಈ ಪರೀಕ್ಷೆ ಸಮಯದಲ್ಲಿ ದೇವರು ಬ್ಯುಸಿ ಇರ್ತಾರೆ ಯಾವಾಗಲೂ ಸಹ. ಯಾಕೆ? ಅಷ್ಟೊಂದು ಹರಕೆಗಳು, ಅದರ ಮೊದಲು ನೆನಪಾಗುವುದಿಲ್ಲ ದೇವರದ್ದು. ದೇವರು ಸಹ ನಮ್ಮ ಆಲಸ್ಯವನ್ನು ಪರಿಗಣಿಸುವುದಿಲ್ಲ. ಒಂದು ವೇಳೆ ನಾವು ಆಲಸ್ಯಗಳು, ನಾವು ಕಷ್ಟಪಡಲಿಲ್ಲ, ನಾವು ಕಲಿಲಿಲ್ಲ, ದೇವರು ಬಂದು ನಮ್ಮ ಪೇಪರ್ನ ಮೇಲೆ ಬರೆಯುವುದಿಲ್ಲ, ಬರೆಯುವುದು ನಾವೇ. ಇದನ್ನೊಂದು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ನಮ್ಮ ಶ್ರಮಕ್ಕೆ, ನಮ್ಮ ಯಶಸ್ಸಿಗೆ 99% ನಮ್ಮ ಪ್ರಯತ್ನ, ನೆನಪಿನಲ್ಲಿ ಇಟ್ಕೊಳ್ಳಿ. 99% ನಮ್ಮ ಪ್ರಯತ್ನ, ಜೊತೆಗೆ ದೇವರ ಆಶೀರ್ವಾದ ಬೇಕೇ, ಇಲ್ಲ ಅಂತ ಖಂಡಿತ ಹೇಳುವುದಿಲ್ಲ. ಆದರೆ ನಾವು ಪ್ರಯತ್ನ ಪಡದೆ ದೇವರು ನಮಗೆ ಆಶೀರ್ವಾದ ಕೊಡುವುದಿಲ್ಲ. ಆದ್ದರಿಂದ ನೀವು ದೇವರಿಗೆ ಎಷ್ಟು ಸಹ ಲಂಚ ಕೊಡಿ, ನಾಡ್ದು ನಾನು ಇಷ್ಟು ಹಾಕ್ತೇನೆ, ನಿನಗೆ ಇಷ್ಟು ಇದು ಮಾಡ್ತೇನೆ, ಅದು ಮಾಡ್ತೇನೆ, ಇದು ಎಲ್ಲ ಹೇಳಿದರೂ ಸಹ ನಮ್ಮ ಪರಿಶ್ರಮ ಇಲ್ಲದೆ ದೇವರು ನಮಗೆ ವರದಾನ ಕೊಡುವುದಿಲ್ಲ. ಇದನ್ನೊಂದು ನೆನಪಿನಲ್ಲಿ ಇಟ್ಟುಕೊಳ್ಳುವುದು. ಈಗ ವಿಷಯಕ್ಕೆ ಬರುವ. ಇಲ್ಲಿ 38 ಪ್ರಶ್ನೆಗಳಿವೆ. ಆ 38 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಸ್ವಲ್ಪ ಬರೀಬೇಕಾಗ್ತದೆ. ಈಗ ಹೇಗೆ ಬರೆಯುದು? ನಾನು ಸೈನ್ಸನ್ನು ಇಡೀ ಪಾಠ, ಇಡೀ ನಿಮ್ಮ 1 ವರ್ಷದ ಇದನ್ನು ನನಗೆ ಈಗ 1-1.5 ಗಂಟೆಯಲ್ಲಿ ಮಾಡಲಿಕ್ಕೆ ಖಂಡಿತ ಆಗುವುದಿಲ್ಲ, ತಿಳಿದಲ್ಲ? ಅಗತ್ಯ ಇದ್ದದನ್ನು ಕೆಲವನ್ನು ಹೇಳ್ತೇನೆ. ಅದಕ್ಕಿಂತ ಮೊದಲು ನಮ್ಮ ವಿದ್ಯಾರ್ಥಿಗಳು, ನೀವಲ್ಲ, ನನ್ನ ವಿದ್ಯಾರ್ಥಿಗಳು, ನೀವು ಹಾಗೆ ಮಾಡಲಿಕ್ಕೆ ಹೋಗುವುದಿಲ್ಲ, ಯಾವ ತಪ್ಪುಗಳನ್ನು ಮಾಡ್ತಾರೆ ಪರೀಕ್ಷೆಗೆ ಬರೆಯುವಾಗ ಅದನ್ನು ಮೊದಲೊಮ್ಮೆ ಒಂದು ವೇಳೆ ನೀವು ಮಾಡುವುದಾದರೆ ಅದನ್ನು ಸರಿಪಡಿಸಿ. ಯಾಕಂತ ಹೇಳಿದರೆ ಅನೇಕ ಅಂಕಗಳು ನಮ್ಮ ತಪ್ಪಿನಿಂದ ನಾವು ಕಳೆದುಕೊಳ್ತಾ ಇದ್ದೇವೆ. ನಾವು ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋಗುವಾಗ ನಾವು ನೋಡ್ತೇವೆ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಬರೀತಾರೆ. ನಮ್ಮ ವಿದ್ಯಾರ್ಥಿಗಳು ಸಹ ಅದೇ ರೀತಿ ಮಾಡುವುದು.
ಅಂದರೆ ಅನೇಕ ತಪ್ಪುಗಳು ನಮಗೆ ಗೊತ್ತಿಲ್ಲದೆ ಆಗ್ತದೆ, ಇದರಿಂದಾಗಿ ನಾವು ಅಂಕಗಳನ್ನು ಕಳೆದುಕೊಳ್ತೇವೆ. ಈಗ ಮಲ್ಟಿಪಲ್ ಚಾಯ್ಸಿಗೆ ಬರೋಣ. ನಾವು ಎಷ್ಟು ಮಲ್ಟಿಪಲ್ ಚಾಯ್ಸ್ಗಳಿವೆ? 8 ಮಲ್ಟಿಪಲ್ ಚಾಯ್ಸ್ಗಳಿವೆ. ಈಗ ಮಲ್ಟಿಪಲ್ ಚಾಯ್ಸ್ನಲ್ಲಿ 4 ಆಪ್ಷನನ್ನು, ಅಲ್ಲಿ ಉತ್ತರಗಳಿವೆ, ಸರಿಯಲ್ಲ? 4 ಉತ್ತರಗಳಿವೆ. ಈಗ ಉದಾಹರಣೆಗೆ ಒಂದು ಮಲ್ಟಿಪಲ್ ಚಾಯ್ಸಿಗೆ ನಮಗೆ ಉತ್ತರ ಗೊತ್ತಿಲ್ಲ, ಬಿಟ್ಟು ಬಿಡಬೇಕು. ಸರಿಯಾ? ಸರಿಯಾ? ಇಲ್ಲ, ಏನು ಮಾಡೋದು? ಬೇರೆಯವ್ರದ್ದು ನೋಡಿ ಬರಿಬೇಕು. ಸರಿಯಾ ಅದು? ಅದು ಸಹ ಸರಿಯಲ್ಲ. ಇಲ್ಲಿ ಕೇಳಿ, ನಮಗೆ 4 ಉತ್ತರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ನಾವು 100% ಶ್ಯೂರ್ ಉಂಟಾ ಸರಿ ಉತ್ತರ ಬರೀಲೇಬೇಕು. ದಯವಿಟ್ಟು ಪಕ್ಕದವರ ಪೇಪರ್ ನೋಡಿ ಬರೀಬೇಡಿ. ಒಂದು ನಾವು ಮಾಡುವ ತಪ್ಪು ಅದು. ನಾವು ನಮ್ಮ ಬಗ್ಗೆ ನಮಗೆ ಕೀಳರಿಮೆ, ನನಗೆ ಗೊತ್ತಿಲ್ಲ ಅಂತ. ಆಚೆ ಕೂತ್ಕೊಂಡವರು ನಮ್ಮ ಶಾಲೆಯವರಲ್ಲ. ನಾವು ಯೋಚಿಸೋದು ಅವರು ಹುಷಾರಿದ್ದಾರೆ ಅಂತ, ಅವರು ನಮಗಿಂತ ಕಡೆ. ಅರ್ಥ ಆಯ್ತಲ್ಲ? ಆದ್ದರಿಂದ ಪರೀಕ್ಷೆ ಬರೆಯುವಾಗ ಪಕ್ಕದವರದ್ದು ನೋಡಿ ನೀವು ಬರೀಲಿಕ್ಕೆ ದಯವಿಟ್ಟು ಹೋಗಬೇಡಿ. ನೀವು ಬರೆದ ಉತ್ತರ ಸರಿ ಇರಬಹುದು. ವಿದ್ಯಾರ್ಥಿಗಳೇ, ನಮ್ಮ BO ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ ನಾವು ಬೆಳಗ್ಗೆನೆ ನಮ್ಮ BO ಸರ್ ಬರಬೇಕಿತ್ತು. BO ಅಂತ ಹೇಳಿದರೆ ಬ್ಲಾಕ್ ಎಜುಕೇಷನ್ ಆಫೀಸರ್, ನಮ್ಮ ತಾಲೂಕಿನ ಹಿರಿಯ ಅಧಿಕಾರಿಗಳು. ಅವರ ಕನಸು ಏನು ಅಂತ ಹೇಳಿದರೆ, ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನದಲ್ಲಿ ಬರುವಂಥ 314 ಮಂದಿ ಮಕ್ಕಳು ಏನು ನಾವು ಪರೀಕ್ಷೆಗೆ ಕೂತ್ಕೊಂಡಿದ್ದೀವಿ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತ ನಾವು ಒಂದು ಕಾರ್ಯಕ್ರಮ ಮಾಡೋದು. ಅವರು ಸಾಧಾರಣ ಕುಪ್ಪೆ ಪದವಿನಿಂದ ತಲಪಾಡಿಯವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾಡದು 24ನೇ ತಾರೀಕಿಗೆ ಬುಧವಾರ ದಿವಸ ನಮ್ಮ ಯೂನಿವರ್ಸಿಟಿ ಆವರಣದಲ್ಲಿ ದೊಡ್ಡದಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಬೆಳಿಗ್ಗೆ ಕರೆದೆ, ಬನ್ನಿ ಸರ್ ಒಂದು 5 ನಿಮಿಷ ನಮ್ಮ ಮಕ್ಕಳೊಟ್ಟಿಗೆ ಮಾತಾಡಿದ್ದಾರೆ. ಜಾಸ್ತಿ ಮಾತಾಡಲಿಕ್ಕಿಲ್ಲ, ಟೈಮ್ ಕೊಟ್ಟಿದ್ದೇವೆ 5 ನಿಮಿಷ ಮಾತ್ರ ಅಂತ. ಆದರೂ ತಪ್ಪಿದರೆ +5, 10 ನಿಮಿಷದೊಳಗೆ ಅವರು ಮಾತನಾಡಿ ನಿಮ್ಮನ್ನು ಮೋಟಿವೇಶನ್ ಮಾಡಲಿಕ್ಕಿದ್ದಾರೆ. ಸನ್ಮಾನ್ಯ ಶ್ರೀ ಈಶ್ವರ್ ಸರ್ ಅವರು, ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ ಸರ್. ಅವರಿಗೆ ಇಮ್ತಿಯಾಜ್ ಸರ್ ಅವರು ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ ಸರ್. ಮಕ್ಕಳೇ, ಇವತ್ತು ಒಂದು ಪರೀಕ್ಷೆ ನಡೀತಾ ಇದೆ. ನವೋದಯ ವಿದ್ಯಾಲಯ ಮುಡಿಪು ಸಂಸ್ಥೆ, ಮುಡಿಪು ಇದೆಯಲ್ಲ, ಮುಡಿಪು, ಅಲ್ಲಿದೊಂದು ಪರೀಕ್ಷೆ ನಡೀತಾ ಇದೆ. ಆದರೂ ಕೂಡ ನಮ್ಮ KMK ಸರ್ ನೀವು ಬರಬೇಕು, ಬಂದು ಒಂದು 5 ನಿಮಿಷ ಮಾತನಾಡಿ ಹೋಗಬೇಕು ನಮ್ಮ ಮಕ್ಕಳಿಗೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇಲ್ಲಿಗೆ ಇಲ್ಲ ಬರ್ತೀನಿ, ನಾನು ಖಂಡಿತವಾಗ್ಲೂ ಬರ್ತೀನಿ. ನಮಗೆ SSLC ಮಕ್ಕಳು ಮುಖ್ಯ, ಅವರೆಲ್ಲರೂ ಪಾಸಾಗಬೇಕು. ಬರ್ತೀನಿ ಸಾರ್ ಅನ್ಕೊಂಡು ಬಂದಿದ್ದೀನಿ. ನಾನು ಬಂದಿರೋದಕ್ಕೆ ನೀವು ಅರ್ಥವನ್ನು ಕೊಡಬೇಕು ಅಂದರೆ ನೀವೆಲ್ಲರೂ ಕೂಡ ಪಾಸಾಗಬೇಕು. ಆಯಿತಾ? ಎಷ್ಟು ಜನ ಪಾಸಾಗ್ತೀರಾ ಇಲ್ಲಿ? ಕೆಲವರು ನೋಡಿ ಮಕ್ಕಳೇ, ಕೆಲವರು ಹಿಂಗೆ ಅಂತಾರೆ, ಅದರ ಅರ್ಥ ನನಗೆ ಗೊತ್ತಾಗಲಿಲ್ಲ. ಇನ್ನು ಕೆಲವರು ಈ ಥರ ನೋಡ್ತಾರೆ, ಎಲ್ಲ ಯಾಕೆ ಕೈ ಎತ್ತಿತ್ತಿದ್ರಲ್ಲ, ಯಾಕೆ ಏನು ಈ ಕೈ ಎತ್ತಿತ್ತಿದ್ರಲ್ಲ, ನಾನು ಎತ್ತಬೇಕಾ ಅಂತ. ಇನ್ನು ಕೆಲವರು ನಾನು ಎತ್ತದೇ ಇಲ್ಲ ಕೈ, ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಕೈ ಮೇಲೆ ಎತ್ತದೇ ಇಲ್ಲ, ನನಗೆ ಬೇಡ ಅನ್ನೋ ಮಕ್ಕಳು ಕೂಡ ಇದ್ದಾರೆ. ನೋಡಿ ಮಕ್ಕಳೇ, ಸಮಯ ತುಂಬ ಹತ್ತಿರ ಆಗ್ತಾ ಇದೆ. ಪರೀಕ್ಷೆ ತುಂಬ ಹತ್ತಿರ ಆಗ್ತಾ ಇದೆ. ಸರ್ ಇವತ್ತು ಪರೀಕ್ಷೆ ಕೊಟ್ಟರು ಕೂಡ ನಾನು ಬರೀತೀನಿ. ಏನಾದ್ರು ಎಷ್ಟು ಜನ ಇದ್ರಿ ಕೈ ಎತ್ತಿ? ಸರ್ ಈಗ ಕೊಡಿ ಸರ್ ಬರೀತೀನಿ. ಹಿಂಗೆ ಎತ್ತಬೇಕು, ಕೈ ಎತ್ತಿದ್ರೆ ಹಿಂಗಂದರೆ ಬೇರೆ ಅರ್ಥ, ಹಿಂಗಂದರೆ ಬೇರೆ ಅರ್ಥ. ಈಗ ಕೊಟ್ಟರು ಬರೀತೀರಾ? ವೆರಿ ಗುಡ್, ಚಪ್ಪಾಳೆ ತಟ್ಟಿ ಅವ್ರಿಗೆ. ನೋಡಿ, ಆ ಧೈರ್ಯ ಇರಬೇಕು ನಮಗೆ, ಧೈರ್ಯ. ಕೇಳ್ಕೋಬೇಕು ಮಕ್ಕಳೇ, ಈ ಕಡೆ ಕೇಳಬೇಕು, ಧೈರ್ಯ ಅನ್ನೋದಿರಬೇಕು. ಸರ್ ಈಗ ಕೊಟ್ಟರು ಕೂಡ ನಾನು ಬರಿತೀನಿ.
ಬರಿತೀನಿ ಎಂಬುದಕ್ಕೆ ಧೈರ್ಯವೂ ಕೂಡ ಇರಬೇಕು, ಜೊತೆಗೆ ಅಭ್ಯಾಸವನ್ನು ಕೂಡ ಚೆನ್ನಾಗಿ ಮಾಡಿರಬೇಕು. ಅಭ್ಯಾಸವನ್ನು ಮಾಡದೆ ನಾನು ಮಾಡ್ತೀನಿ ಅಂದರೆ, ಅಭ್ಯಾಸ ಮಾಡದೆ ನಾನು ಗೆಲ್ಲುತ್ತೇನೆ ಅಂದರೆ ಆಗೋದಿಲ್ಲ. ಇವಾಗ ನಾನು ಯಾರೋ ಒಬ್ಬರ ಮೇಲೆ ನಾನು ಫೈಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಬೆಳಿಗ್ಗೆ ಎದ್ದೊಳ್ಬೇಕು, ವಾಕಿಂಗ್ ಮಾಡಬೇಕು, ಜಿಮ್ ಮಾಡಬೇಕು, ದಿನ ನಾನು ದೇಹವನ್ನು ದಂಡಿಸಿ ಇದ್ದರೆ ನಾನು ಅವ್ರ ಜೊತೆ ಗುದ್ದಾಡ್ಬೋದು, ಫೈಟ್ ಮಾಡ್ಬೋದು. ನಾನು ಫೈಟ್ ಮಾಡ್ತೀನಿ ಅಂತಂತ ಸುಮ್ಮನೆ ಹೋದರೆ ವಾಡೋದು ನನ್ನನ್ನು ಮಲಗಿಸ್ತಾರೆ ಅಲ್ವಾ? ಹಾಗಾಗಿ ಮಕ್ಕಳೇ, ಪರೀಕ್ಷೆ ಹತ್ತಿರ ಬರ್ತಾ ಇದೆ, ಚೆನ್ನಾಗಿ ಓದಬೇಕು. ನಾನು ಎಲ್ಲೋದ್ರೂ ಹೇಳ್ತಾ ಇರ್ತೀನಿ, ಚೆನ್ನಾಗಿ ಓದುವುದು ಎಂದರೆ ಸಮಯವನ್ನು ವ್ಯರ್ಥ ಮಾಡದೆ ಓದುವುದನ್ನು ಚೆನ್ನಾಗಿ ಓದುವುದು. ಈ ಕಡೆ ನೋಡಬೇಕು, ಕೆಲವರು 5-6 ಮಕ್ಕಳು ಕತ್ತು ಬಗ್ಸ್ಕೊಂಡು ಕೂತಿದ್ದೀರ. ಓಯ್, ಈ ಕಡೆ ನೋಡೋ ಮಾರಾಯ, ಈ ಕಡೆ ನೋಡು. ಕೆಲವ್ರು ಈ ಕಡೆ ನೋಡೋ ಮಾರಾಯ ಅಂದ್ರೆ ಮತ್ತೆ ತಿರುಗಿ ನೋಡ್ತಾರೆ. ಎಲ್ಲ ಇದು ಬಂದಾರಲ್ಲ, ಯಾರಿಗೆ ಹೇಳ್ತಾವ್ರೆ ಇವರು ಈ ಕಡೆ ತಿರುಗಿ ನೋಡು ಅಂತಾರೆ. ಎಲ್ಲ ಮುಂದೆ ನೋಡಿ. ಸಮಯವನ್ನು ವ್ಯರ್ಥ ಮಾಡದೆ ಓದಬೇಕು, ಅದನ್ನು ಚೆನ್ನಾಗಿ ಓದೋದು. ನೀವು ಹೇಗೆ ಓದ್ತಾ ಇದ್ದೀರಾ ಅಂತ ಅಂದರೆ ನೀವು ಹೇಳ್ತೀರಿ ಚೆನ್ನಾಗಿ ಓದ್ತಿದ್ದೀನಿ ನಾನು ಅಂತವ. ಚೆನ್ನಾಗಿ ಓದೋದು ಅಂದರೆ ಏನು ಅಂತಂದರೆ ನೀವು ಹೇಳಬೇಕು. ಚೆನ್ನಾಗಿ ಓದುವುದು ಅಂದರೆ ಸಮಯವನ್ನು ವ್ಯರ್ಥ ಮಾಡದೆ ಓದುವುದನ್ನು ಚೆನ್ನಾಗಿ ಓದುವುದು. ಅಲ್ಲೊಂದು ಹುಡುಗಿ, ನಮ್ಮ ಹೆಣ್ಣುಮಗಳು ಪೆನ್ ಹಿಡ್ಕೊಂಡಿದ್ದಾಳೆ, ಪೆನ್ನಿಂಗ್ ಅಂತಿದ್ದಾಳೆ ಸಂದ್ಲುವೆ. ಪೆನ್ನ ಅದನ್ನು ಕೂಡ ಟೈಮ್ ವೇಸ್ಟ್ ಅಂತ ಹೇಳ್ತಾರೆ. ಒಂದು ಅಲ್ಲಿ ನೋಡ್ತಾ ಇದ್ದೀನಿ ಪೆನ್ನಿಂಗ್ ಅಂತ ಇದೆ, ಅದನ್ನು ಟೈಮ್ ವೇಸ್ಟು. ಕೆಲವರು ಬೇಡದ ಕಡೆ ನೋಡ್ಕೊಂಡು ಸಮಯವನ್ನು ವ್ಯರ್ಥ ಮಾಡೋದು, ಅದು ಟೈಮ್ ವೇಸ್ಟು. ಯಾರೇ ಆಗಲಿ, ಸಂಪನ್ಮೂಲ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನೀವೇನು ಮಾಡ್ತೀರಾ? ಕಣ್ಣುಗಳನ್ನೆಲ್ಲ ಹೀಗೇ ನೋಡ್ತಾ ಇರ್ತೀರ. ನಾವೇನು ಅನ್ಕೋತೀವಿ? ಓ, ನನ್ನನ್ನು ಮಾತನ್ನ ಕೇಳ್ಕೊತಾ ಇದ್ದಾರೆ, ಚೆನ್ನಾಗಿ ಕೇಳ್ಕೊತಾ ಇದ್ದಾರೆ ಅಂತ ನಾವು ಅನ್ಕೋತೀವಿ. ನೀವು ಅಮ್ಮ ಇವತ್ತು ಶನಿವಾರ ಮಧ್ಯಾಹ್ನ ಅಡುಗೆ ಮಾಡಿದಾರೇನೋ, ತಿಂಡಿ ಮಾಡಿದಾರೇನೋ, ನಾನು ಹೋಗೋಷ್ಟು ಎಲ್ಲ ತಿಂದು ಖಾಲಿ ಮಾಡ್ತಾರೇನೋ ಅಂತ ಮನೆ ಕಡೆಗೆ ಯೋಚನೆ ಮಾಡಿದರೆ ಅದು ನಿಮಗೆ ಲಾಸು. ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಬೇರೆ ಕಡೆ ಹೋಗ್ತಾ ಇರ್ತದೆ. ಆಗ ನಿಮ್ಮನ್ನು ನೀವು ಬೈಕೋಬೇಕು. ಸರ್ ಪಾಠ ಹೇಳ್ತಾ ಇದ್ದಾರೆ, ನಾನು ನೋಡ್ರಿ ಮನೆ ಕಡೆ ಯೋಚನೆ ಮಾಡ್ತೀನಿ, ನನಗೇನು ತಲೆ ಸರಿ ಇಲ್ವಾ, ಪಾಠದ ಕಡೆ ನಾನು ಗಮನ ಕೊಡಬೇಕು ಅಂತ ನೀವು ಗಮನ ಕೊಡಬೇಕು. ಆಯಿತಾ? ಹತ್ತಿರ ನಾನು ಆಗಲೇ ಹೇಳ್ತಿದ್ದೀನಿ, ನಿಮ್ಗೆ ಹೇಳುವಂಥ ವಿಷಯಗಳನ್ನು ಕೂಡ ರಿವಿಷನ್ನು ಕೂಡ ಸ್ಪೀಡಾಗಿ ಮಾಡ್ತಾ ಹೋಗ್ತಾರೆ. ನೀವು ಸ್ಪೀಡಾಗಿ ಅದನ್ನು ಕ್ಯಾಚ್ ಮಾಡಬೇಕು. ಈಗ ಒಂದು ರೈಲು ಹೋಗ್ತಾ ಇರ್ತದೆ, ರೈಲು ಹೋಗ್ತಾ ಇದ್ದಾಗ ನೀವು ಕೂಡ ಸ್ಪೀಡಾಗಿ ಹೋಗಿ ರೈಲು ಹತ್ತಿದ್ರೆ ರೈಲು ಜೊತೆ ಹೋಗ್ತೀರಾ. ರೈಲು ಹೋಗ್ತಾ ಇದೆ, ನಾನು ಹೋಗಬೇಕು ನಿಧಾನಕ್ಕೆ ಅಂದರೆ ರೈಲು ಹೋಗಿರ್ತದೆ, ನೀವು ಅಲ್ಲೇ ನಿಂತಿರ್ತೀರ. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಇನ್ನು ಕೇವಲ ನಿಮಗೆ 67, 68, 64, ನಾನು 68 ಅಂತಿದ್ದೀನಿ, 64. ಮೊನ್ನೆ 70 ನೋಡಿದ್ದೆ ನಾನು. 4 ದಿನ ಕಳೆದೇ ಹೋಯ್ತು, 6 ದಿನ ಕಳೆದೇ ಹೋಯ್ತು. ದಿನಗಳು ಕಳೀತಾ ಹೋಗ್ತದೆ. ಹಾಗಾಗಿ ಮಕ್ಕಳೇ, ನಿದ್ದೆ ಬಂತ ಮಲಗಬೇಕು, ನಿದ್ದೆ ಬರಲಿಲ್ವ ಓದಬೇಕು. ನಿಮ್ಮ ವಯಸ್ಸಿನಲ್ಲಿ ನಾನು ಏನು ಮಾಡಿವೆ ಅಂದರೆ, ಒಂದು ಪುಸ್ತಕವನ್ನು ಹಿಡ್ಕೊಂಡ್ರೆ ಆ ಪುಸ್ತಕವನ್ನು ಮುಗಿಸ್ಬಿಡ್ತಾ ಇದ್ದೆ. ಒಂದು ಸಬ್ಜೆಕ್ಟನ್ನ ತಗೊಂಡ್ರೆ ಒಂದು ಸಬ್ಜೆಕ್ಟ್ನ ಕಂಪ್ಲೀಟ್ ಓದಿ ಮುಗಿಸ್ತಾ ಇದ್ದೆ. ಮನೆಯಲ್ಲಿ ಮಾತನಾಡ್ತಾರೆ, ಟೈಪ್ ರೆಕಾರ್ಡರ್ ಹಾಕ್ತಾರೆ, ಟಿ ವಿ ನೋಡ್ತಾರೆ ಅನ್ಕೊಂಡು ನನ್ನ ಮನೆ ಹತ್ರ ಜಾಸ್ತಿ ಇರ್ತಿರ್ಲಿಲ್ಲ. ನಮ್ಮ ಮನೆ ಇತ್ತಿಲು ತಪ್ಪಿ ಟೆರ್ರಸ್ ಮೇಲ್ಗಡೆ ಕೂತ್ಕೊಂಡು ಒಬ್ಬನೇ ನಿಶಬ್ದವಾಗಿ ಓದ್ಕೋತಾ ಇದ್ದೆ. ಒಂದು ಕನ್ನಡ ಹೋದರೆ ಕನ್ನಡ ಮುಗಿಸ್ತಾ ಇದ್ದೆ, ಇಂಗ್ಲೀಷ್ ಹೋದರೆ ಇಂಗ್ಲೀಷ್ ಮುಗಿಸ್ತಾ ಇದ್ದೆ, ಹಿಂದಿ ಹೋದರೆ ಹಿಂದಿ ಸಬ್ಜೆಕ್ಟ್ ಮುಗಿಸ್ತಾ ಇದ್ದೆ. ನೀವು ಹಾಗೆ ನಿಮಗಿರುವಂಥ 6 ಸಬ್ಜೆಕ್ಟ್ಗಳನ್ನು ಕಡಿಮೆ ಅಂದ್ರೂ ಒಂದು 10-20 ಸರಿ ರಿವಿಷನ್ ಮಾಡಬೇಕು. 10-20 ಸರಿ ರಿವಿಷನ್ ಮಾಡಬೇಕು. ಆಗ ರಿವಿಷನ್ ಮಾಡಿದಾಗ ನಿಮ್ಗೆ ಯಾವುದು ಕೊಟ್ಟರು ಕೂಡ ಸುಲಲಿತವಾಗಿ ಪರೀಕ್ಷೆಯನ್ನು ಬರೀತೀರ. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ನೀವು ಒಂದೊಂದು ವಿಷಯವನ್ನು ಕಡಿಮೆ ಅಂದ್ರೂ ಒಂದು 5-5, 6-6 ಬಾರಿ ಇಡೀ ಪುಸ್ತಕವನ್ನೇ ನೀವು ತಿರುವು ಹಾಕಬೇಕು. ತಿರುವು ಹಾಕೋದು ಅಂದರೆ ಕಂಪ್ಲೀಟ್ ಯಾವುದು ಕೊಟ್ಟರು ನಾನು ಹೇಳ್ತೀನಿ ಅನ್ನೋ ಮಟ್ಟಕ್ಕೆ ನಿಮ್ಮ ತಯಾರಿ ಇರಬೇಕು. ಓದಿ. ಕೆಲವರು ಗಣಿತವನ್ನು ಬಾಯಿಂದ ಓದ್ತಾರೆ, ಬಾಯಿಂದ ಓದಬೇಡಿ. ಗಣಿತವನ್ನು ಲೆಕ್ಕವನ್ನು ಮಾಡಿ ಓದಿ.
ಗಣಿತವನ್ನು. ಸೋಷಿಯಲ್ ಕಷ್ಟ ಆಯಿತಾ, ಬರೆದು ಓದಿ. ಸೈನ್ಸಲ್ಲಿ ಕಷ್ಟದ ಟಾಪಿಕ್ಗಳು ಬಂದ ಬಾಯಿಲಿ ಓದಬೇಡಿ, ಬರೆದು ಓದಿ. ಕಷ್ಟ ಅನ್ಕೊಂಡು ಪೇಪರ್ಗಳನ್ನು ಬಿಡಬೇಡಿ. ಎಲ್ಲ ವಿಷಯಗಳಿಗೂ ಸಮಾನ ಅವಕಾಶಗಳನ್ನು ಕೊಡಿ. ನಾವು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ, ಮ್ಯಾಥ್ಸು ಟಫು ಕಣಮರೆ, ಅದು ಬೇಡ ಅಂದ್ಬಿಡ್ತೀವಿ. ನೀವು ಎಲ್ಲದರಲ್ಲೂ 100ಕ್ಕೆ 100 ತೆಗೆದು ಮ್ಯಾಥ್ಸಲ್ಲಿ ಫೇಲ್ ಆದರೂ ಫೇಲೇ ತಾನೆ. ಹಾಗಾಗಿ ನೀವು ಎಲ್ಲದಕ್ಕೂ ಅವಕಾಶ ಕೊಡಬೇಕು, ಈಕ್ವಲ್ ಕೊಟ್ಟು ಓದಬೇಕು. ನೀವು ಮುಂದಿನ ದಿನಗಳಲ್ಲಿ ನಿಮಗೆ ಹಿಂದಿ ಬರೋಲ್ಲ, ಹೋಗ್ತದೆ. ಸೈನ್ಸ್ ತಗೊಳ್ಳೋರಿಗೆ ಸೋಷಿಯಲ್ ಬಿಟ್ಟು ಹೋಗ್ತದೆ, ಆರ್ಟ್ಸ್ ತಗೊಳ್ಳೋರಿಗೆ ಸೈನ್ಸ್ ಮ್ಯಾಥ್ಸ್ ಬಿಟ್ಟು ಹೋಗ್ತದೆ. ಆ ಥರ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಕ್ಷೇತ್ರ ಇಷ್ಟ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ. ಈಗಂತೂ ನೀವು ಎಲ್ಲ ವಿಷಯಗಳಿಗೂ ಕೂಡ ಅವಕಾಶವನ್ನು ಕೊಡಬೇಕು, ಚೆನ್ನಾಗಿ ಓದಬೇಕು. ಪ್ರತಿಯೊಂದು ನೀವು ಎಲ್ಲೇ ಕೆಲಸಕ್ಕೆ ಹೋಗಬೇಕು ಅಂದರೆ ನಿಮ್ಮನ್ನು 10th ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. ಕೆಲಸ ಬೇಡ ಸರ್, ನಾನು ಒಂದು ಆಟೋ ಓಡಿಸ್ಕೊಂಡಿರ್ತೀನಿ ಅಂದರೆ ನಿಮಗೆ 10th ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. 10 ಪಾಸ್ ಕೊಡಪ್ಪ ಮಾರ್ಕ್ಸ್ ಕಾರ್ಡು ಅಂತ. ಡ್ರೈವಿಂಗ್ ಲೈಸೆನ್ಸ್ ಮಾಡಲಿಕ್ಕೂ ಕೂಡ 10ನೇ ತರಗತಿ ಪಾಸಾಗಿರಬೇಕು. ಇಲ್ಲ ಸರ್, ನಾನು ಬಿಸ್ನೆಸ್ ಮಾಡಲಿಕ್ಕೆ ಹೊರಗಡೆ ಫಾರಿನ್ಗೆ ಹೋಗ್ತೀನಿ ಸರ್, ಹೋಗು, 10th ಪಾಸ್ ಆಗಬೇಕು. ಹಾಗಾಗಿ ಕೆಲವ್ರ ಮೈಂಡಲ್ಲಿ, ಸರ್ ನಾನು ನಮ್ಮ ರಿಲೇಟಿವ್ ಎಲ್ಲ ಫಾರಿನಲ್ಲಿದ್ದಾರೆ, ನಾನು ದುಡಿಲಿಕ್ಕೆ ಹೋಗ್ತೀನಿ ಅಂತ ಅಂದರೆ 10th ಪಾಸ್ ಮಾರ್ಕ್ಸ್ ಕಾರ್ಡ್ ಬೇಕು. ಇಲ್ಲ ಸರ್, ಮನೇಲಿ ನಾನು ಕೂಲಿ ಮಾಡ್ಕೊಂಡಿರ್ತೀನಿ, ಬೇಡ, ನೀವು ಓದಬೇಡಿ. ನಾನು ಕೂಲಿ ಮಾಡ್ಕೊಂಡಿರ್ತೀನಿ ಅಂದರೆ ಓದಬೇಡಿ. ಹಾಗಾಗಿ ನಾನು ಹೇಳುವ ಅರ್ಥ, ಎಲ್ಲದಕ್ಕೂ SLC ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು. ಯಾವ ಕೆಲಸಕ್ಕೆ ನೀವು ಸೇರ್ಕೊಳ್ಳೋಕೆ ಹೋದ್ರೂ ಮೊದಲು ನಿಂದು SLC ಮಾರ್ಕ್ಸ್ ಕಾರ್ಡ್ ಕೊಡಪ್ಪ ಅಂತ ಕೇಳ್ತಾರೆ. ನಿನ್ನ ಡೇಟ್ ಆಫ್ ಬರ್ತ್ ನೋಡಲಿಕ್ಕೆ SLC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. ಹಾಗಾಗಿ ನೀವು ಓದಲಿಕ್ಕೆ ಪ್ರಯತ್ನವನ್ನು ಪಡಿ. ನಾನು ಕೆಲವು ಮಕ್ಕಳನ್ನು ಕಂಡುಕೊಂಡ ಹಾಗೆ ಕೆಲವರು 1-2-3 ಜನ, ಎಲ್ಲರೂ ಅಲ್ಲ ಪಾಪ, 1-2-3 ಜನ ಅಸಡ್ಡೆಯನ್ನು ತೋರಿಸ್ತೀರಿ. ಬೇಡ. ನಮ್ಮನ್ನು ನಮ್ಮ ತಂದೆ ತಾಯಿಯಂದಿರು ಶಾಲೆಗೆ ಕಳಿಸಿರುವುದು ಓದಲಿಕ್ಕೆ, ಬರೀಲಿಕ್ಕೆ, ನಮ್ಮ ಹುಡುಗ ಪಾಸ್ ಆಗಲಿ, ಒಳ್ಳೆ ಆಫೀಸರ್ ಆಗಲಿ ಅಂತ ಕಳಿಸಿರ್ತಾರೆ. ಅವರ ಮನಸ್ಸನ್ನು ನಾವು ಏನು ಮಾಡಬಾರ್ದು, ಬೇಸರವನ್ನು ಮಾಡಬಾರ್ದು. ಹಾಗಾಗಿ ಓದ್ಕೊಳ್ಳಿ. ಇನ್ನೂ ಕಾಲ ಮಿಂಚಿಲ್ಲ. ನಿಮ್ಮ ಸರ್ಗಳಿದ್ದಾರೆ, ಸರ್ ಇದು ಗೊತ್ತಾಗ್ತಿಲ್ಲ ಹೇಳ್ಕೊಡಿ, ದಯಮಾಡಿ ಹೇಳ್ಕೊಡಿ. ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಕೇಳಿ, ಗೊತ್ತಾಗಲಿಲ್ಲ ಹೇಳ್ಕೊಡಿ ಅಂತ. ಭಯವನ್ನು, ಪರೀಕ್ಷೆಯನ್ನು ಬರೀಬೇಕಾದ್ರೆ ಕೆಲವರು ಹೇಳ್ತಾರೆ, ಅಯ್ಯೋ ಎಕ್ಸಾಮ್ ನೆನ್ಕೊಬಿಟ್ರೆ ಭಯ ಆಗುತ್ತೆ ಮಾರಯ್ಯ ಅಂತವ. ಭಯ ಆಗುತ್ತಾ? ಭಯ ಆಗಲ್ಲ. ವೆರಿ ಗುಡ್. ಎಲ್ಲ ಓದ್ಬಿಟ್ಟಿದ್ದೀರಾ, ಭಯ ಆಗಲ್ಲ ನಿಮಗೆ. ನಾನು ನಿಮ್ಮ ವಯಸ್ಸಲ್ಲಿ ಓದೋಕೆ ನನಗೆ ಭಯ ಆಗೋದು, ಏನು ಓದಿಲ್ವಲ್ಲ ಮರೆಯ ನಾನು, ಅಯ್ಯೋ ಇನ್ನೂ ಓದೋದೈತೆ ಭಯ ಬೀಳ್ತಾ ಇದ್ದೆ, ಇನ್ನೂ ಓದೋದೈತೆ ಅಂತ. ಆಯಿತಾ? ಭಯ ಬಿಳಿ ಅಂತ ಹೇಳ್ತಿಲ್ಲ ನಿಮಗೆ. ಅದರ ಅರ್ಥ ಇದು ಇನ್ನೂ ಇದೆ, ಇನ್ನೂ ನಾನು ಕವರ್ ಮಾಡಬೇಕು, ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡಬೇಕು ಅಂದ್ಕೊಂಡು ಓದುವಂತಹ ಪ್ರಯತ್ನವನ್ನು ಮಾಡಿ. ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಜಾಸ್ತಿ ಮಾತಾಡಿದ್ದೀನಿ, ಟೈಮ್ ವೇಸ್ಟ್ ಮಾಡೋದಿಲ್ಲ. ಓದಿ. ಸೊಳ್ಳೆ ಕೈಲಿ ಕಡಿಸ್ಕೋಬೇಡಿ, ಸೊಳ್ಳೆ ಪರದೆಯನ್ನು ಯೂಸ್ ಮಾಡಿ. ಡೆಂಗ್ಯೂ, ಚಿಕನ್ ಗುನ್ಯಾ ಆ ಥರ ಏನಾದರೂ ಬಂತು ಅಂದರೆ 15 ದಿನ ಆಸ್ಪತ್ರೆ ಅಡ್ಮಿಟ್. ನಿಮ್ಮ ಓದೋದೆಲ್ಲ ಹೋಯ್ತು. ಸ್ಕೂಟ್ರು ಕಲಿತೀನಿ, ಸೈಕಲ್ ಹೊಡೆಯೋದು ಕಲಿತೀನಿ, ನೋ ಈಗ ಬೇಡ. ಬಲಗೈ ಮುರಿದೋಯ್ತು ಅಂದರೆ 1 ವರ್ಷ ಹೋಯ್ತು. ತಂಗಳ ತಿನ್ನಬೇಡಿ, ಬಿಸಿ ಊಟ ಮಾಡಿ. ಫುಡ್ ಪಾಯ್ಸನ್ ಆಯಿತು, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು, 15 ದಿನ ಹೋಯ್ತು ಓದೋದು, ವರ್ಷ ಹೋಯ್ತು. ಸರ್ ನಾನು ಏಣಿ ಮೇಲೆ ಹತ್ತುತ್ತೀನಿ, ನೋ ಬೇಡ. ಟೇಬಲ್ ಮೇಲೆ ಹತ್ತುತ್ತೀನಿ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸರ್ ನಾನು ಮರ ಹತ್ತುತ್ತೀನಿ, ತೆಂಗಿನ ಮರವ, ಬೇಡ. ಸರ್ ನಾನು ಸೀಬೆಕಾಯಿ ಕೀಳಲಿಕ್ಕೆ ಹತ್ತೀನಿ, ಬೇಡ. ಯಾವುದು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಜಾಗೃತಿಯನ್ನು ವಹಿಸಿ, ಬಿಸಿ ನೀರನ್ನು ಕುಡಿಯಿರಿ, ತಂಗ್ಳ ತಿನ್ನಬೇಡಿ, ಜಾಸ್ತಿ ಊಟ ತಿಂದು ನಿದ್ದೆ ಮಾಡಬೇಡಿ. ಅವೆಲ್ಲವನ್ನು ನಿಮ್ಮ ಮುಂದಿನ ದಿನಗಳಲ್ಲಿ ಪರೀಕ್ಷೆ ಮುಗಿದ ಮೇಲೆ ಮಾಡ್ಕೊಳ್ಳಿ. ನಿಮ್ಮ ಗುರಿ ಏನಿದ್ರು ಕೂಡ 10ನೇ ತರಗತಿ ಪಾಸ್ ಆಗಬೇಕು. ಅವತ್ತು ಬೆಳಿಗ್ಗೆಯಿಂದಲೇ ನೀವು ಬೇಕಾದರೆ ಏನು ಬೇಕಾದರೂ ಮಾಡಿ. ಒಳ್ಳೇದಾಗುತ್ತೆ ನಿಮಗೆಲ್ಲ. ದೇವರು ಒಳ್ಳೇದು ಮಾಡ್ತಾನೆ. ನೀವೆಲ್ಲ ಒಳ್ಳೆ ಮಕ್ಕಳು, ಚೆನ್ನಾಗಿ ಓದ್ತೀರಾ. ಕಡೆ ಗಮನವನ್ನು ಕೊಡಿ. ಮನಸ್ಸನ್ನು ಇಳೆಯ ಬಿಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಸಮಯ ಕಡಿಮೆ ಇರೋದರಿಂದ ಹೆಚ್ಚು ಓದಿ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಬೆಸ್ಟ್ ಆಫ್ ಲಕ್ಕು.
ಹಾಂ ನೀವಿದ್ದರೆಲ್ಲ ಪಾಸ್ ಆಗಬೇಕು. ನಮಗೇನು ಆಸೆ ಗೊತ್ತಾ, ನೀವೆಲ್ಲ ಪಾಸ್ ಆದ್ರೆ ನನಗೆ ಶಬಾಷ್ ಅಂತಾರೆ. ಒಳ್ಳೆ ಬಿ ಒ ಕಣ ಮರೆಯ, ಎಲ್ಲ ಮಕ್ಕಳು ಪಾಸ್ ಆಗ್ಬಿಟ್ಟಿದ್ದಾರೆ ಅಂತಾರೆ. ನನಗೆ ಶಬಾಷ್ಗಿರಿ ಬರಬೇಕಾ ಬೇಡವಾ? ಬರಬೇಕಾ ಬೇಡವಾ? ಬರಬೇಕಂದ್ರೆ ನೀವೆಲ್ಲ ಓದಿದ್ರೆ ನನಗೆ ಒಳ್ಳೆ ಬಿ ಒ ಕಣ ಮರೆಯ, ಎಲ್ಲ ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ಎಲ್ಲ ಸರ್ಗಳೆಲ್ಲ ಚೆನ್ನಾಗಿ ಪಾಠ ಮಾಡಿದ್ರು ಅಂತ ಹೆಸರು ಬರ್ತದೆ. ಹೆಸರು ಬರಬೇಕಂದ್ರೆ ನೀವು ಹೆಸರು ತಂದು ಕೊಡಬೇಕು ನನಗೆ. ಹಾಂ, ಒಳ್ಳೆಯದಾಗಲಿ, ಚೆನ್ನಾಗಿ ಓದಿ. About the value of SSLC examination and about your safety, as about your health, given by the good suggestion by our Ishwar sir on his precious occasion. A heartfelt thank to you, sir, on behalf of Sayyid Madani Charitable Trust. Thank you. Now I request Roshan sir to continue the session. Thank you.